ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಇರುವಂಥ ವಿಚಾರ, ಶರಣ್ ಪಂಪುಲ್ ಅವರು ವಿಶ್ವ ಹಿಂದೂ ಪರಿಷತ್ ಮುಖಂಡರು, ಬಜರಂಗ ದಳದ ಮುಖಂಡರಾಗಿ ಗುರುತಿಸ್ಕೊಂಡವರು. ಶೌರ್ಯ ಯಾತ್ರೆ, ಇದು ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಬಜರಂಗ ದಳ ಮಾಡ್ತಾ ಇರುವಂಥ ಯಾತ್ರೆ ಆಗಿದೆ. ಈ ಶೌರ್ಯ ಯಾತ್ರೆಯಲ್ಲಿ ಮಾಡಿರುವಂಥ ಭಾಷಣ ಈಗಾಗಲೇ ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿದೆ. BJPಯ ವಿರೋಧ ಪಕ್ಷಗಳು ಅಥವಾ ಪ್ರತಿಪಕ್ಷಗಳು ಅಂತ ಗುರುತಿಸ್ಕೊಂಡಂಥ ಪಕ್ಷಗಳು ಜೊತೆಗೆ ಅದರ ನಾಯಕರುಗಳು ಶರಣ್ ಪಂಪುಲ್ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹಾಗಾದರೆ ಶರಣ್ ಪಂಪುಲ್ ಹೇಳಿರುವಂಥ ಹೇಳಿಕೆ ಏನು, ಜೊತೆಗೆ ಅವರು ಶೌರ್ಯ ಯಾತ್ರೆಯಲ್ಲಿ ಆ ವಿವಾದಾತ್ಮಕವಾದಂಥ ಭಾಷಣವನ್ನು ಅಥವಾ ಆ ಭಾಷಣದಲ್ಲಿ ಏನು ಹೇಳಿದ್ದಾರೆ, ಇಷ್ಟೊಂದು ಚರ್ಚೆ ಆಗಬೇಕಾದ್ರೆ, ಮಾತಾಡ್ಕೊಳ್ಬೇಕಾದ್ರೆ, ಪರ ವಿರೋಧ ಚರ್ಚೆಗಳಾಗಬೇಕಾದ್ರೆ ಆ ಭಾಷಣದಲ್ಲಿ ಏನಿದೆ ಅನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಖಂಡಿತ ಮೂಡುತ್ತೆ. ಹಾಗಾಗಿ ಇವತ್ತು ನಾವು ಚರ್ಚೆ ಮಾಡಲಿಕ್ಕಿರುವಂಥದ್ದು ಪಂಪುಲ್ ಶೌರ್ಯ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಇನ್ನು ಈ ಭಾಷಣ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಕುತೂಹಲ. ಹಾಗಾಗಿ ಮೊದಲು ಕಾರ್ಯಕ್ರಮ ಅನ್ನುವಂಥದ್ದು ಅವರ ಭಾಷಣ ಹೇಗಿದೆ ಅಂತ ನೋಡಿಕೊಂಡು ಆ ಬಳಿಕ ನಾವು ಚರ್ಚೆಯನ್ನು ಪ್ರಾರಂಭಿಸ್ತೀವಿ. ಇದೀಗ ಅವರ ಭಾಷಣ ಕುರಿತು. ಸ್ಲೀಪರ್ ಸೆಲ್ಗಳು ಇವತ್ತು ಉಳ್ಳಾಳದಲ್ಲಿ ಇದೆ. ಉಗ್ರಗಾಮಿಗಳು ತನ್ನ ಕಾರಸ್ಥಾನವನ್ನು ಮಾಡಲಿಕ್ಕೆ ಇವತ್ತು ಉಳ್ಳಾಳವನ್ನು ಹೊರಟಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, NIA ಕಚೇರಿ ಮಂಗಳೂರಲ್ಲಿ ಯಾಕೆ ಆಗ್ಬೇಕು ಅಂತ ಹೇಳ್ತಿರೋದು ಇದಕ್ಕೋಸ್ಕರ. ಇವತ್ತು NIA ಅವರು ಬಂದು ಇಲ್ಲಿ ಉಳ್ಳಾಳದಲ್ಲಿ ಎಲ್ಲ ಇದನ್ನು ಹುಡುಕಿದ್ರೆ ಇನ್ನಷ್ಟು ಭಯೋತ್ಪಾದಕರು ಸಿಗ್ಲಿಕ್ಕೆ ಸಾಧ್ಯ ಇದೆ, ಭಯೋತ್ಪಾದಕರು ಸಿಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಉಳ್ಳಾಳದ ಜನತೆ ಎಚ್ಚೆತ್ತುಕೊಳ್ಬೇಕು ಬಂಧುಗಳೇ, ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯ ಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಚಾರ್ಜ್ ಶೀಟ್ ಆಗಬೇಕಾದ್ರೆ ಪ್ರವೀಣ್ ನೆಟ್ಟಾರ್ ಕೇಸಲ್ಲಿ ಇವತ್ತು ಟಿವಿಯಲ್ಲಿ ಬರ್ತಾ ಇದೆ. ಪ್ರವೀಣ್ ನೆಟ್ಟಾರ್ ಹತ್ಯೆಯಲ್ಲಿ 21 ಜನ ನಾವು ಬಂಧನ ಮಾಡಿದ್ದೀವಿ. ಇನ್ನೂ ಸಾಕಷ್ಟು ಜನರ ಬಂಧನ ಆಗಿದೆ. ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಅದರ ನಡುವೆ ಇನ್ನೊಂದು ಹೇಳಿಕೆಯನ್ನು NIA ಅವರು ಕೊಟ್ಟಿದ್ದಾರೆ. ಕೇವಲ ಪ್ರವೀಣ್ ನೆಟ್ಟಾರ್ ಮಾತ್ರ ಅಲ್ಲ, ಇನ್ನೂ 4 ಜನ ಹಿಂದೂ ಕಾರ್ಯಕರ್ತರ ಹೆಸರು ಇತ್ತು ಅಂತ ಹೇಳಿ. ನಾವು ಯೋಚನೆ ಮಾಡಬೇಕಾಗಿದೆ. PFI ಬ್ಯಾನ್ ಆಗಿರ್ಬೋದು, ಆದರೆ ಅವರ ಕಾರ್ಯಕರ್ತರು ಇವತ್ತು ಇಲ್ಲಿ ಜೀವಂತವಾಗಿದ್ದಾರೆ. ಅವರು ಇವತ್ತು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡುತ್ತಾ ಹಿಂದೂ ಸಮಾಜದ ಮೇಲೆ, ಹಿಂದೂ ಧರ್ಮದ ಮೇಲೆ ದೌರ್ಜನ್ಯ ಷಡ್ಯಂತ್ರವನ್ನು ರೂಪಿಸುವಂತ ಇವತ್ತು ಒಂದು ತಂತ್ರಗಾರಿಕೆ ಇವತ್ತು ಆಗ್ತಾ ಇದೆ ಬಂಧುಗಳೇ, ತಂತ್ರಗಾರಿಕೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮದ ಮುಖಾಂತರ ಯಾರು ಹಿಂದೂ ಸಮಾಜದ ಮೇಲೆ ದಾಳಿ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನಷ್ಟು ಕಾರ್ಯಕರ್ತರ ಹತ್ಯೆಯನ್ನು ಮಾಡಲಿಕ್ಕೆ ಸಂಚನ್ನು ರೂಪಿಸ್ತಾ ಇದ್ದಾರೆ, ನಾನು ಆ ಜಿಹಾದಿ ನಾಯಿಗಳಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಒಬ್ಬ ಪ್ರಶಾಂತ್ ಪೂಜಾರಿಯನ್ನು ಕೊಂದ್ರಿ, ಶರತ್ ಮಡಿವಾಲನ ಹತ್ಯೆ ಮಾಡಿದ್ರಿ, ದೀಪಕ್ ರಾವ್ನ ಹತ್ಯೆ ಮಾಡಿದ್ರಿ, ಪ್ರವೀಣ್ ನೆಟ್ಟಾರ್ನ ಹತ್ಯೆ ಮಾಡಿದ್ರಿ. ಇನ್ನು ಮುಂದೆ ಇದೇ ರೀತಿ ನಮ್ಮ ಕಾರ್ಯಕರ್ತರ ಇನ್ನೊಬ್ಬರ ಹತ್ಯೆ ಆದ್ರೆ ಒಂದಕ್ಕೆ ಒಂದಲ್ಲ, ಒಂದಕ್ಕೆ 2 ಆಗುತ್ತೆ, 2ಕ್ಕೆ 4 ಆಗುತ್ತೆ, 4ಕ್ಕೆ 8 ಆಗುತ್ತೆ. ನೆನಪಿಟ್ಕೊಳ್ಳಿ. ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ದಾಳಿ ಮಾಡ್ತೀರಾ, ನೀವು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತೀರಾ. ಒಬ್ಬ ಕಾರ್ಯಕರ್ತ ಆಸ್ಪತ್ರೆಗೆ ಸೇರಿದ್ರೆ ನಿಮ್ಮ 10 ಜನರನ್ನು ಆಸ್ಪತ್ರೆಗೆ ಸೇರಿಸುವಂತ ಬಜರಂಗ ದಳದ ಕಾರ್ಯಕರ್ತರು ಇವತ್ತು ನಮ್ಮಲ್ಲಿ ತಯಾರಾಗಿದ್ದಾರೆ. ಈ ಎಚ್ಚರಿಕೆಯನ್ನು ಕೊಡುತ್ತಾ ಉಳ್ಳಾಳದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಈ ಕಾರ್ಯಕ್ರಮ ಚುನಾವಣೆಗೋಸ್ಕರ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಕಾರ್ಯಕ್ರಮ ಯಾವ ಚುನಾವಣೆಗೋಸ್ಕರ ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಸಂಕಲ್ಪವನ್ನು ಮಾಡಿದ್ವಿ, ಉಳ್ಳಾಳದಲ್ಲಿ ಈ ಕಾರ್ಯಕ್ರಮ ಆಗಬೇಕಿತ್ತು ಅಂತೇಳಿ. ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹೌದು,
ನಮ್ಮ ಸಂಕಲ್ಪ ಇದೆ, ನಮ್ದು ಯೋಜನೆ ಇದೆ. ಉಳ್ಳಾಳದಲ್ಲಿ ಒಬ್ಬ ಹಿಂದೂ ಶಾಸಕ ಗೆಲ್ಲಬೇಕು ಅಂತ ಹೇಳಿ ಖಂಡಿತವಾಗಲೂ ಇದೆ. ಕಳೆದ ಹಲವಾರು ವರ್ಷಗಳಿಂದ ಉಳ್ಳಾಳದಲ್ಲಿ ಇವತ್ತೊಂದು ಕೊರತೆ ಇದೆ. ಇವತ್ತು ಇಷ್ಟೊಂದು ಗೋವುಗಳ ಹತ್ಯೆ ಆದ್ರು, ಇಷ್ಟೊಂದು ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆದ್ರು, ಇಷ್ಟೊಂದು ಭಯೋತ್ಪಾದಕ ಚಟುವಟಿಕೆ ನಡೆದ್ರು, ಇಷ್ಟೊಂದು ಲವ್ ಜಿಹಾದ್ ಉಳ್ಳಾಳದಲ್ಲಿ ನಡೆದ್ರು. ಇವತ್ತು ಹಿಂದೂಗಳ ಪರವಾಗಿ ಮಾತನಾಡುವಂತ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ಅಭಿಯಾನವನ್ನು ನಡೆಸ್ತಿರುವುದು ಹೌದು. ಉಳ್ಳಾಳದಲ್ಲಿ ಒಬ್ಬ ಹಿಂದೂ ಶಾಸಕನಾಗಿ ಅಲ್ಲಿ ಇರಬೇಕು, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರಬೇಕು ಅಂತ ಹೇಳಿ ನಾವು ಹೇಳಿದ್ದು ಬಿಜೆಪಿಯಲ್ಲಿ ಮಾತ್ರ ಅಂತ ಹೇಳ್ತಾ ಇಲ್ಲ ನಾವು. ಅದು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರ್ಬೋದು, ಉಳ್ಳಾಳದಲ್ಲಿ ಒಬ್ಬ ಹಿಂದೂ ಗೆಲ್ಲಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾನು ಉಳ್ಳಾಳದ ಎಲ್ಲ ಕಾಂಗ್ರೆಸ್ನ ಹಿಂದೂ ಬಂಧುಗಳಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ. ನೀವು ಎಷ್ಟು ವರ್ಷಗಳ ಕಾಲ ಒಬ್ಬ ಗುಲಾಮನ ಕಾಲ್ಗಳಿಗೆ ನೀವು ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷ ಅಂತ ಇವತ್ತು ಮಾಡ್ತಾ ಇದ್ದೀರಿ. ಮಾತಾಡಬೇಕಾದ್ರೆ ಇಡೀ ಕಾಂಗ್ರೆಸ್ನವರು ಹೇಳ್ತಾರೆ ನಮ್ಮದು ಸಮಾನತೆಯ ಪಕ್ಷ, ನಾವೆಲ್ಲರನ್ನು ಸಮಾನ ರೀತಿಯಲ್ಲಿ ನೋಡ್ತೀವಿ ಅಂತೇಳಿ. ನಾನೇ ಉಳ್ಳಾಳದ ಕಾಂಗ್ರೆಸ್ನವರಿಗೆ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ, ನಾನು ಸವಾಲಾಗ್ತಾ ಇದ್ದೀನಿ. ನೀವೇನಾದ್ರೂ ಸಮಾನತೆಯ ಬಗ್ಗೆ ಮಾತನಾಡುವುದಾದ್ರೆ ಕಾಂಗ್ರೆಸ್ನಲ್ಲಿ ಒಬ್ಬ ಹಿಂದೂ ಅಭ್ಯರ್ಥಿಯನ್ನು ನಿಲ್ಲಿಸಿ ಅವನನ್ನು ಗೆಲ್ಲಿಸಿ ನೋಡೋಣ, ಆಗ ನಾನು ಹೇಳ್ತೀನಿ ನಿಮ್ಮ ಸಮಾನತೆಯ ಬಗ್ಗೆ. ಇವತ್ತು ಮುಸಲ್ಮಾನರ ಬಗ್ಗೆ ನೀವು ವಿಶ್ವಾಸವನ್ನು ಇಡ್ತೀರಿ, ಉಳ್ಳಾಳದಲ್ಲಿ ಮುಸಲ್ಮಾನರು ಒಳ್ಳೆಯವರಂತ ಹೇಳ್ತಾ ಇದ್ದೀರಿ. ನೋಡೋಣ ಒಬ್ಬ ಹಿಂದೂ ಅಭ್ಯರ್ಥಿಯನ್ನು ನಿಲ್ಲಿಸಿ ಮುಸಲ್ಮಾನರು ಅವನಿಗೆ ಓಟ್ ಹಾಕ್ತಾರಾ ಇಲ್ವಾ ಅಂತೇಳಿ, ಅದನ್ನೊಂದು ನೋಡೋಣ. ಆಗ ನಮ್ಗೆ ಗೊತ್ತಾಗುತ್ತೆ ಮುಸಲ್ಮಾನರ ಮೇಲೆ ವಿಶ್ವಾಸ ಇಡಬೇಕು. ಇದು ಶೌರ್ಯ ಯಾತ್ರೆಯಲ್ಲಿ ಬಜರಂಗದಳ ಮುಖಂಡ ಶರಣ್ ಪಂಪೇಲ್ ಅವರು ಆಕ್ರೋಶಭರಿತರಾಗಿ ಆಡಿರುವಂತ ಮಾತುಗಳು. ಈ ಭಾಷಣದ ವಿರುದ್ಧ ಈಗಾಗಲೇ ಪ್ರತಿಪಕ್ಷಗಳು ಸಮರ ಸಾರಿವೆ. ಶರಣ್ ಪಂಪೇಲ್ ಅವರನ್ನ ಬಂಧಿಸಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಹಿಂದೂ ಮುಖಂಡರುಗಳು ಅಥವಾ ಹಿಂದೂ ಕಾರ್ಯಕರ್ತರು ಇರ್ಬೋದು, ಆಡಿರುವಂಥ ಮಾತು ಸರಿಯಾಗಿದೆ ಅನ್ನುವಂಥ ವಾದವನ್ನು ಮಾಡಿದರೆ ಇತರ ಪಕ್ಷಗಳಿರ್ಬೋದು, ಇದು ಯಾವ ರೀತಿಯ ಮಾತುಗಳು, ಪ್ರಚೋದನಕಾರಿ ಮಾತುಗಳು, ಇವರೇ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಚರ್ಚೆ ಮಾಡಬೇಕು. ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ಉದಯ್ ಜಿ ಆಚಾರ್ಯ ಅವರಿದ್ದಾರೆ, ಆತ್ಮೀಯ ಸ್ವಾಗತ ಉದಯ್. ಹಾಗೆಯೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅಲೆಕ್ಸಾಂಡರ್ ಅವರು ಇದ್ದಾರೆ, ಆತ್ಮೀಯ ಸ್ವಾಗತ ನಮಗೆ. ಚರ್ಚೆಯನ್ನು ಮಾಡಬೇಕು. ಈಗಾಗಲೇ ನಾವು ಮೊದಲು ಅವರು ಹೇಳಿರುವಂಥ ಅಥವಾ ಅವರ ಭಾಷಣ ಏನಿದೆ ಆ ತುಣುಕನ್ನೇ ನಾವು ಚರ್ಚೆಯಲ್ಲಿ ಮೊದಲು ಹೇಳಿದ್ವಿ, ತೋರಿಸಿದ್ವಿ. ಆ ಬಳಿಕ ನಾವು ಚರ್ಚೆನ ಮಾಡ್ತಾ ಹೋಗಬೇಕು. ಇಲ್ಲಿ ವಾದ ವಿವಾದಗಳಾಗ್ತಾ ಇರುವಂಥದ್ದು ಅವರ ಆ ಮಾತಿನ ಮೇಲೆ. ನೀವು ಒಂದು ತೆಗೆದ್ರೆ ನಾವು ಎರಡು ತೆಗಿತೀವಿ, ಎರಡಕ್ಕೆ ನಾಲ್ಕಾಗುತ್ತೆ, ನಾಲ್ಕಕ್ಕೆ ಎಂಟಾಗುತ್ತೆ ಅನ್ನುವಂಥ ಆಕ್ರೋಶದ ಮಾತುಗಳಿತ್ತು. ಜೊತೆಗೆ ಉಳ್ಳಾಲದಲ್ಲಿ ಹಿಂದೂ ಒಬ್ಬ MLA ಬೇಕು ಅನ್ನುವಂಥ ಒತ್ತಾಯಕ್ಕೋಸ್ಕರ ಆ ಕಾರ್ಯಕ್ರಮ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಹೇಳಿದರು. ಅಲ್ಲಿ ಹಿಂದೂ MLA ಬೇಕಾಗಿರೋದು ಅನ್ನುವಂಥ ಮಾತು ಎಲ್ಲೂ ಕೂಡ ಹೈಲೈಟ್ ಆಗ್ತಾ ಇಲ್ಲ, ಅಥವಾ ಎಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ತಕರಾರು ಯಾರು ಕೂಡ ಎತ್ತಿಲ್ಲ. ಇಲ್ಲಿ ಚರ್ಚೆ ಎದ್ದಿರುವಂಥದ್ದು ಶರಣ್ ಪಂಪೇಲ್ ಅವರ ಮಾತುಗಳು. ಇನ್ನು ಅವರು ಹೇಳಿರುವ ಮಾತುಗಳಲ್ಲಿ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗುತ್ತೆ, ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಸುರತ್ಕಲ್ನಲ್ಲಿ ಫಾಜಿಲ್ನ ಹತ್ಯೆಯಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಜೊತೆಗೆ 1ಕ್ಕೆ 2, 2ಕ್ಕೆ 4 ಅನ್ನುವಂಥ ಮಾತು. ಈ ಮಾತಿನ ಮೂಲಕ ಚರ್ಚೆ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಇದು ಯಾರನ್ನ ಪ್ರಚೋದನೆಗೆ ಒಳಪಡಿಸಲು ಈ ಮಾತನ್ನು ಹೇಳಿದ್ದಾರೆ. ಇದು ಈ ಚುನಾವಣೆ ಹತ್ರ ಬರ್ತಾ ಇದೆ, ಇನ್ನೊಂದೆರಡು ತಿಂಗಳಲ್ಲಿ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಅಗತ್ಯ ಇತ್ತ ಅಥವಾ ಅಂಥ ಮಾತಿನ ಅಗತ್ಯ ನಮ್ಮ ಸಮಾಜದ ನಡುವೆ ಇದೆಯಾ, ಇದೆಲ್ಲ ಪ್ರಶ್ನೆ ಆಗಿರ್ತದೆ. ನಾನು ಅತಿಥಿಗಳಲ್ಲಿ ಮಾತನಾಡಬೇಕು. ಮೊದಲ ರಿಯಾಕ್ಷನ್ ಉದಯ್ ಅವರೇ, ಏನು ಹೇಳ್ತೀರಾ ಈ ಒಂದು ಭಾಷಣದ ಬಗ್ಗೆ? ನೋಡಿ, ಜನರು ಅರ್ಥ ಮಾಡ್ಕೊಳ್ಬೇಕು ಇದನ್ನಿನ್ನು. ನಮಗೆ ಹೇಳಿ ಹೇಳಿ ಸಾಕಾಗಿದೆ ಈ ಥರದ ಪ್ರಚೋದನಕಾರಿ ಭಾಷಣಗಳು ಮಾಡುವಂಥದ್ದು. ಮೊದಲನೇದಾಗಿ ಮಾತಾಡುವವರು ಅರ್ಥ ಮಾಡ್ಕೊಳ್ಬೇಕು ಫಸ್ಟಾಗಿ, ನಾವು ಏನು ಮಾತಾಡ್ತಿದ್ದೀವಿ ಅಂತೇಳಿ, ಇದು ನಿಜವಾಗಿಯೂ ಈ ಸಮಯದಲ್ಲಿ ಅಗತ್ಯ ಇದೆಯಾ ಅಂತೇಳಿ. ಯಾಕಂತ ಹೇಳಿದರೆ ನೋಡಿ, ಏನು ಎಂಥದೇ ಹೇಳಿ ನಮ್ಮ ದೇಶದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತೂ ನಾವು ಟೋಟಲಿ ನೋಟೆಡ್ ಆಗಿದ್ದೇವೆ ಈ ರೀತಿಯಾದಂತಹ ಒಂದು ಕಮ್ಯುನಲ್ ಇಂಪ್ಯಾಕ್ಟಿಂದ. ಓಕೆ, ಸೊ ಹಾಗಿರುವಾಗ ನಾವು ಇದು ಏನಾಗುತ್ತೆ ಅಂತ ಹೇಳಿದರೆ, ಇದು ಇಲ್ಲಿಗೆ ನಿಲ್ಲಲ್ಲ, ಇದು ಮುಂದುವರಿತದೆ. ಇದು ನಾವು ಈಗ ನೀವು ಕಳೆದ ಒಂದು 4-5 ತಿಂಗಳಿಂದ ನಾವು ನೋಡಿದ್ದಿರ್ಬೋದು, 5-7 ತಿಂಗಳಿಂದ ಕೊಲೆಗಳ ಮೇಲೆ ಕೊಲೆಗಳು ನಡೀತಾ ಇದ್ದಾವೆ ಇಲ್ಲಿ ಜಿಲ್ಲೆಯಲ್ಲಿ. ಹಾಗಿರುವಾಗ ಈಗ ಏನೋ ಒಂದು ತಕ್ಕ ಮಟ್ಟಿಗೆ ಅಲ್ಲಿ ಮಟ್ಟಿಗೆ ಸ್ವಲ್ಪ
ಏನೋ ಒಂದು ಶಾಂತ ಆದಾಗಿ ಇದ್ದಾಗ ಈ ಥರದ ಒಂದು ಸ್ಟೇಟ್ಮೆಂಟ್ ಖಂಡಿತವಾಗಿ ಒಂದು ಜಿಲ್ಲೆಯಲ್ಲಿ ತಲ್ಲಣಗಳನ್ನು ಸೃಷ್ಟಿ ಮಾಡುವಂಥದ್ದು ಶತಸಿದ್ಧ, ಖಂಡಿತ ಇದು ಇಷ್ಟರವರೆಗೆ ನಡೆದಿದೆ. ಆದರೆ ಇನ್ನು ಮುಂದೆ ಇದೆಲ್ಲ ನಡೀಬಾರ್ದು ಅಂತೇಳಿ ಏನಾದರೂ ಆದರೆ ದಯವಿಟ್ಟು ಜನರು ಎಚ್ಚೆತ್ಕೊಳ್ಬೇಕು. ಇದರಲ್ಲಿ ನಾವು ಏನು ಹೇಳುವಂಥದ್ದು ಏನಿಲ್ಲ ಇದರಲ್ಲಿ. ಯಾಕಂತ ಹೇಳಿದರೆ ನಾವು ಇಲ್ಲಿ ಬಂದು ಕೂತು ಹೇಳ್ಬೋದು ಅವರಿಗೆ ಈ ಕೂಡಲೇ ಅರೆಸ್ಟ್ ಮಾಡಬೇಕು, ಅದು ಮಾಡ, ನಾವು ಹೇಳಿದ್ರೆ ಏನು ಪ್ರಯೋಜನ? ನಾವು ಇಲ್ಲಿ ಬಂದು ಮಾತಾಡೋದು ಸುಮ್ಮನೆ ದ್ವೇಷ ಕಟ್ಕೊಂಡು ಹೋಗೋದು ಅಷ್ಟೇ ಆಗಿಬಿಟ್ಟಿದೆ. ಜನರ ಪರವಾಗಿ ಬರ್ತೇವೆ, ಮಾತಾಡ್ತೇವೆ, ಆದರೆ ಜನರಿಂದ ಪ್ರತಿಕ್ರಿಯೆ ಬರಬೇಕಲ್ಲ. ಈ ಥರದ ಮಾತುಗಳಿಂದ ಏನು ನಮ್ಮ ಸಮಾಜಕ್ಕೆ ಏನು ತೊಂದರೆ ಆಗ್ತಿದೆ ನೋಡಿ. ಈಗ ಇಷ್ಟೆಲ್ಲ ದ್ವೇಷ ಭಾಷಣಗಳು ಮಾಡುವಾಗ ನಮ್ಮ ಜಿಲ್ಲೆಗೆ ಬರುವ ಜನರು ಕಮ್ಮಿ ಆಗ್ತಾರೆ. ನಮ್ಮ ಜಿಲ್ಲೆಗೆ ಬರಬೇಕಾದಂತಹ ಏನೊಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಅಥವಾ ಮೊದಲೇ ನಾವಿಲ್ಲಿ ಕೋಮು ಪ್ರಕ್ಷುಬ್ಧ ಪ್ರದೇಶ ಅಂತ ಹೇಳಿ ಫೇಮಸ್ ಆಗಿ ಬಿಟ್ಟಿದ್ದೇವೆ. ಅದರ ಮಧ್ಯದಲ್ಲಿ ಈ ಥರದ ಸ್ಟೇಟ್ಮೆಂಟ್ಸ್ಗಳು ಇಂಥ ದೊಡ್ಡ ನಾಯಕರಿಂದ ಎಲ್ಲ ಬರುವಾಗೆಲ್ಲ ಖಂಡಿತವಾಗಿಯೂ ಇದು ನಮ್ಮ ಮುಂದಿನ ದಿನದಲ್ಲಿ ಮಂಗಳೂರಿನ ಒಂದು ಚಿತ್ರಣಕ್ಕೆ ಒಂದು ಚುಕ್ಕಿ ಬರುವುದಂತೂ ಖಂಡಿತ. ಮಾತಾಡುವ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಇದು ವಿಕಾಸ್ ಸುರತ್ಕಲ್ದಿಂದ. ಓಕೆ ವಿಕಾಸ್ ಅವರೇ ನಮಸ್ತೆ. ಈಗಾಗಲೇ ತಮಗೆ ಗೊತ್ತಿದೆ ಪಂಪ್ವೆಲ್ ಅವರ ಭಾಷಣ ಯಾವ ರೀತಿಯಲ್ಲಿ ಇತ್ತು ಅಂತ. ತಾವು ಈಗ ಇಬ್ಬರು ಮಹನೀಯರೊಟ್ಟಿಗೆ ತಾವು ಬಹಳ ಅರ್ಥಪೂರ್ಣ ಚರ್ಚೆಯನ್ನು ಆರಂಭ ಮಾಡಿದ್ದೀವಿ. ಓಕೆ, ಈಗ ನಮ್ಮ ಒಂದು ಅಭಿಪ್ರಾಯ ಏನಂದ್ರೆ, ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾದದ್ದು ಏನಂತಂದ್ರೆ, ಈ ಚುನಾವಣೆ ಹತ್ತಿರ ಬರುವಾಗ ಇಂಥ ಆವೇಶದ ಭಾಷಣಗಳು ಯಾಕೆ ಹೇಳಲ್ಪಡ್ತವೆ ಅಂತ. ಈಗ ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಸಂಘ ಪರಿವಾರದ ಸಂಘಟನೆಗಳ ತಪ್ಪು ನಾವು ಹಿಡುತ್ತಿದ್ದು ಹೊರಟಾಗ ಕಾಂಗ್ರೆಸ್ ಕೂಡ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ನೋಡ್ಬೇಕು. ಬಿಬಿಸಿಯ ಸಾಕ್ಷ್ಯ ಚಿತ್ರವನ್ನು ಈಗ ಹಿಡ್ಕೊಂಡು ಮೋದಿಯನ್ನು ಹಣಿಲಿಕ್ಕೆ ಹೊರಟಿದ್ದಾರೆ. ಈ ತಂತ್ರಕ್ಕೆ ಪ್ರತಿತಂತ್ರ ಅಂತ ಹೇಳಿ ಆದಾಗ ಏನಾಗ್ತದೆ, ಯಾರು ಸತ್ಯ ಯಾರದ್ದು ಸುಳ್ಳು ಯಾರಿಗೂ ಅರ್ಥ ಆಗುದಿಲ್ಲ. ಈ ಭಾರತ ದೇಶದಲ್ಲಿ ವೋಟ್ ಹಾಕಿದವ ಮಂಗ ಅಂತ ಹೇಳುವಾಗ ಆಗಿದೆ ಕತೆ. ಶರಣ್ ಪಂಪೆಲ್ ಅಷ್ಟು ಆವೇಶಪೂರ್ಣವಾಗಿ ಮಾತಾಡಿದವರು ಅವರು ಇವತ್ತು ಸುರಕ್ಷಿತವಾಗಿದ್ದಾರೆ. ನೀವು ಉತ್ತರ ಕನ್ನಡದಲ್ಲಿ ಪರೇಶ್ ಮಾಸ್ತ ಅವರ ಕಥೆ ಏನಾಯ್ತು, ಕೊಲೆಯಾಗಿ 5 ವರ್ಷ ಆಯ್ತು, ಇವತ್ತಿಗೆ ನ್ಯಾಯ ಸಿಕ್ಕಿದ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರೇ ಉಲ್ಲೇಖಿಸಿದ 4 ಕೊಲೆಗಳಲ್ಲಿ ಏನಾಗಿದೆ, ಕುಟುಂಬಗಳಿಗೆ ಪರಿಹಾರ ಸರಿಯಾಗಿ ಸಿಕ್ಕಿದೆಯಾ? ಹೋಗ್ಲಿ, ಪರಿಹಾರ ಕೊಟ್ಟದ ಮೇಲೆ ಜೀವಗಳು ವಾಪಸ್ ಬರ್ತಾವ? ಆಯಾ ಕುಟುಂಬಕ್ಕಿಂತ ಬಾಂಧವ್ಯ ಏನಾಗಿ ಹೋಗಿದೆ? ಇವನ್ನೆಲ್ಲ ನಮ್ಮ ಜನ ಆಲೋಚನೆ ಮಾಡ್ಬೇಕು. ಈ ವೋಟ್ ಬರುವಾಗ ಇವರಿಗೆ ಆವೇಶ ಬರ್ತದೆ, ವೋಟ್ ಬರುವಾಗ ಅವರನ್ನು ಕಡೀರಿ ಇವರನ್ನು ಕೊಲ್ತೇವೆ ಅಂತ ಹೇಳಿ ಹೇಳ್ತಾರೆ. ಅವರು ಬೆಸ್ಟ್ ಲಾಯರ್ ಅನ್ನು ಹಿಡ್ಕೊಳ್ತಾರೆ, 6 ತಿಂಗಳಲ್ಲಿ ಹೊರಗೆ ಬರ್ತಾರೆ. ಒಬ್ಬ ಆ ರೀತಿ ಕೊಲೆ ಮಾಡ್ಲಿಕ್ಕೆ ಹೋದವ, ತಲವಾರ ಕೆಳಪಿಸಿದವ, ಯಾವುದೋ ಒಂದು ಅಮಲಿನಲ್ಲಿ ಹೋದವ, ಅವನ ಕಥೆ ಏನಾಗ್ತದೆ? ಅವನಿಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದಾ? ವರ್ಷಗಟ್ಟಲೆ ಅಲ್ಲಿ ಕೂತ್ಕೊಳ್ತಾನೆ. ವಾಸ್ತವ ಭಾರತದಲ್ಲಿ ನ್ಯಾಯ ವ್ಯವಸ್ಥೆಯನ್ನು ನೋಡ್ಬೇಕು, ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ನೋಡ್ಬೇಕು. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಏನ್ ಮಾಡ್ತದೋ ಅದು ಅಂತಿಮ ಆಗ್ತದೆ. ಅವ್ರ 6 ತಿಂಗಳಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದ್ರೆ ಕೇಸ್ ಸಿದ್ಧಪಡ್ತಾರೆ. ಅಂದ್ರೆ ಪಂಪಲ್ ಅವ್ರಿಗೆ ಏನ್ ತೊಂದರೆ ಇಲ್ಲ ಅಂತ ತಾವು ಹೇಳುದು ಅಲ್ಲ. ನನ್ನ ಪ್ರಕಾರ ನಾವು ಜನ ಒಬ್ಬ ಸ್ವಲ್ಪ ವಿಚಾರಶೀಲನಾದ್ರೆ ಇದರ ಹಿಂದೆ ಇರುವ ತಂತ್ರಗಳನ್ನ ನಾವು ಪರಿಗಣಿಸಬೇಕು. ಅದೇ ಶರಣ ಪಂಪೆಲ್ ಮುಂದುವರೆದು ಏನ್ ಹೇಳ್ತಾರೆ, ನೀವೇ ಟೆಲಿಕಾಸ್ಟ್ ಮಾಡ್ತಿರುವ ಭಾಷಣದಲ್ಲಿ ಇದು ರಾಜಕಾರಣಕ್ಕಾಗಿ ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರ ಭಾಷಣವನ್ನು ಇಡಿಯಾಗಿ ಕೇಳಿದವರು ನೋಡಿ, ಉಳ್ಳಾಲ ಕಾಂಗ್ರೆಸ್ನ ಕೈಯಲ್ಲಿದೆ, ಇಲ್ಲಿ ಕಾಂಗ್ರೆಸ್ನ ಹಿಂದೂ ಶಾಸಕರು ಬರುವ ಹಾಗೆ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದರಲ್ಲಿ ರಾಜಕೀಯ ಉದ್ದೇಶ ಇಲ್ಲ ಅಂತ ಹೇಳಿ ಹೇಗೆ ಪರಿಗಣಿಸುವುದು? ಹೌದು. ಇದರಿಂದ ಇಡೀ ಚರ್ಚೆ ಬಹುಶಃ ಈ ದಿಕ್ಕಿನಲ್ಲಿ ಹೋಗಿ ಈ ರೀತಿಯಲ್ಲಿ ಕೂಡ ಇದೆ ಅಂತ ಹೇಳಿದ್ರೆ ಜನರನ್ನು ವಿಚಾರಶೀಲರನ್ನಾಗಿ ಮಾಡಿ ಅಂತ ಹೇಳಿ ನಾನು ಆಶಿಸುದು. ಧನ್ಯವಾದ. ಧನ್ಯವಾದ. ಇವರು ಮಾತಿನ ಪ್ರಕಾರ ಬಿಜೆಪಿಯಲ್ಲಿ ಶರಣ್ ಪಂಪೆಲ್ ಅವರನ್ನ ಮುಂದೆ ಚೂ ಬಿಟ್ಟಿದೆ ಈ ರೀತಿಯ ಭಾಷಣಗಳನ್ನ ಮಾಡಬೇಕು ಅಂತ. ಸೊ ಆ ರೀತಿಯ ವಿಚಾರಗಳೇ ಕಾಣ್ತಾ ಇದೆ. ಈಗಾಗಲೇ ಕರೆ ಮಾಡಿರುವ ತಿಳಿಸಿರುವ ಪ್ರಕಾರ ಏನ್ ಹೇಳ್ತೀರಾ ಅಲೆಕ್ಸಾಂಡರ್? ಮೊತ್ತ ಮೊದಲನೇದಾಗಿ ನಾನು ನನ್ನ ಇಡೀ ದಕ್ಷಿಣ ಕನ್ನಡ ಜಿಲ್ಲಾ ಕ್ಷೇತ್ರದ ತುಳುವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶರಣ್ ಪಂಪೆಲ್ ನನ್ನ ಸಹೋದರ, ಅವನಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಈ ಭಾರತ ದೇಶದ ಹಿಂದೂಗಳು. ಶರಣ್ ಪಂಪೆಲ್ರವರೇ, ನೀವು ಆಡಿದ ಮಾತುಗಳು ನಿಮ್ಮ ಆ ಒಂದು ಹುದ್ದೆಗೆ ಘನತೆಯನ್ನು ತರುವುದಿಲ್ಲ. ನಿಜವಾಗಿ ನೀವು ಅಲ್ಲಿ ಸೋತಿದ್ದೀರಿ. ಜನಸಾಮಾನ್ಯರನ್ನು ಒಗ್ಗೂಡಿಸಬೇಕಾದ ಬಜರಂಗ ದಳ, ಆ ಒಂದು ಶಬ್ದದ ಅರ್ಥ ತಿಳಿದುಕೊಳ್ಳಿ. ಎಲ್ಲರನ್ನು ಸೇರಿಸುವಂತಹದ್ದು, ಎಲ್ಲರನ್ನು ಪ್ರೀತಿಸುವಂತಹದ್ದು, ಒಂದೇ ತಾಯಿಯ ಮಕ್ಕಳಾಗಿ ಕಾಣುವಂತಹದ್ದು ಬಜರಂಗಿಯವರ ಒಂದು ಧ್ಯೇಯ. ಆ ಧ್ಯೇಯದಿಂದ ನೀವು ದೂರ ಸರಿದು ಅಲೆಕ್ಸಾಂಡರ್ ಅವರೇ, ಬಜರಂಗ ದಳ ಮುಖಂಡನಿಗೆ ಬಜರಂಗ ದಳದ
ಅರ್ಥ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಏನ್ ಖಂಡಿತವಾಗಿ. ಮಾತಿದು? ಯಾಕಾಗಿ ಹೇಳ್ತಾ ಇದ್ದೀರಾ ಇದು? ಖಂಡಿತವಾಗಿ ನಾನು ಹೇಳಬೇಕಾಗಿದೆ. ಯಾಕೆ ಅಂತ ಹೇಳಿ. ಇಲ್ಲಿ ಅವರು ಬಜರಂಗದವರು ನಾವೆಲ್ಲ ಹಿಂದೂಗಳು ಹೇಳ್ತಾರೆ. ಆ ಹಿಂದೂ ಎಂಬ ಶಬ್ದ ಅರ್ಥ ನಿಮಗೆ ತಿಳಿದಿದೆಯಾ? ಹಿಂದೂ ಎಂದ್ರೆ ಜಾತಿ ಧರ್ಮ ಅಲ್ಲ, ಅದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದವರು ಎಲ್ಲರೂ ಭಾರತದವರು, ಭಾರತೀಯರು, ಹಿಂದೂಗಳು. ಈ ಒಂದು ಶಬ್ದದ ಅರ್ಥವನ್ನು ಮೊತ್ತ ಮೊದಲನಾಗಿ ನೀವು ತಿಳ್ಕೊಳ್ಳಬೇಕಾಗಿದೆ. ಸ್ವಾರ್ಥವನ್ನು ಬಿಟ್ಟು ಪ್ರಾಮಾಣಿಕರಾಗಿ ಇನ್ನೊಬ್ಬರೊಂದಿಗೆ ಅನ್ಯೋನ್ಯತೆಯಿಂದ ಬದುಕುವ ಆ ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕಾದವರು ನೀವು. ಸ್ವಾರ್ಥಕ್ಕಾಗಿ ಯಾವುದೇ ಒಂದು ಪಕ್ಷದ ಪ್ರಚೋದಕರಾಗಿ ವಿಷಯಗಳನ್ನು ಸಂಗ್ರಹಿಸಿ ಅವರ ಮುಖಾಂತರ ನೀವು ಪ್ರಚೋದನೆಯಿಂದ ಈ ಒಂದು ಸಂದೇಶವನ್ನು ನೀಡಿದ್ದೀರಿ. ಇದು ಖಂಡಿತವಾಗಿಯೂ ನಮ್ಮ ಸಮಾಜಕ್ಕೆ ಹಾನಿಕರವಾದುದು. ಏನ್ ಹೇಳ್ತೀರಾ ಹಾಗಾದ್ರೆ ತಾವು ಶರಣ್ ಪಂಪೈಲ್ ಅವರಿಗೆ ಈ ಮೂಲಕ? ಶರಣ್ ಪಂಪೈಲ್ರವರೇ, ನೀವು ತಿಳಿದವರು, ನಿಮ್ಮ ಮೇಲೆ ಎಷ್ಟೋ ಆಪಾದನೆಗಳು ಬಂದಿವೆ. ಅವು ನಿಜವಾಗಿ ಸಾಕ್ಷಿಯೊಂದಿಗೆ ಬಂದಿವೆ. ಆದರೂ ಕೂಡ ನಿಮ್ಮನ್ನು ಯಾರೂ ಮುಟ್ಟಲು ಸಾಧ್ಯ ಇಲ್ಲ ಎಂಬ ನಿಮ್ಮೊಂದು ಭ್ರಮೆ, ದಯವಿಟ್ಟು ಆ ಭ್ರಮೆಯಿಂದ ಹೊರಬನ್ನಿ. ಈ ನಮ್ಮ ತುಳುವರು ಎಲ್ಲರೂ ನಿಮ್ಮ ಸಹೋದರ ಸಹೋದರಿಯರು. ದಯವಿಟ್ಟು ನಮ್ಮೊಂದಿಗೆ ಸೇರಿ ಏಕತೆಯಿಂದ ಬಾಳೋಣ, ಪ್ರೀತಿ ವಿಶ್ವಾಸದಿಂದ ಬಾಳೋಣ, ಸಮಾಜದಲ್ಲಿ ಅನ್ಯೋನ್ಯತೆಯನ್ನು ಬೆಳೆಸೋಣ. ಇದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳುತ್ತಿದ್ದೇನೆ. ಓಕೆ ಓಕೆ. ಅಂದ್ರೆ ಈ ರೀತಿಯ ಉದ್ರೇಕದ ಭಾಷಣಗಳು ಅಥವಾ ಈ ರೀತಿಯಲ್ಲಿ ಮಾತನಾಡುವಂಥದ್ದನ್ನ ಬಿಡಬೇಕಾ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀರಾ? ಖಂಡಿತ. ಉದಯ್ ಅವರು, ಈ ರಾಜಕೀಯಕ್ಕಾಗಿ ಇದನ್ನ ಮಾಡ್ತಾ ಇಲ್ಲ, ಶೌರ್ಯ ಯಾತ್ರೆಯನ್ನ ಯಾವುದೇ ಕಾರಣಕ್ಕೆ ನಾವು ರಾಜಕೀಯವಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಅದೇ ಶರಣ್ ಪಂಪೈಲ್ ಅದೇ ವೇದಿಕೆಯಲ್ಲಿ ಹೇಳ್ತಾರೆ. ಸ್ವಲ್ಪ ಹೊತ್ತಲ್ಲಿ, ಕೆಲವೇ ನಿಮಿಷಗಳಲ್ಲಿ ಅದೇ ಮಾತಿನಲ್ಲಿ ಬದಲಾವಣೆ ಬರುತ್ತೆ. ಉಳ್ಳಾಲದಲ್ಲಿ ಒಬ್ಬ MLA ಬೇಕು ನಮಗೆ, ಅದು ಹಿಂದೂ ಆಗಿರಬೇಕು ಅನ್ನುವಂಥದ್ದು. ಇಲ್ಲಿ ರಾಜಕೀಯಕ್ಕಾಗಿ ಅಲ್ಲದೆ ಇರುವಂತ ಒಂದು ಭಾಷಣ ಅಲ್ಲಿ ರಾಜಕೀಯವಾಗಿ ಬದಲಾಗುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಇದರಲ್ಲಿ ರಾಜಕೀಯ ಇದೆಯಾ ಇಲ್ಲವಾ ಅದು ಸೆಕೆಂಡರಿ ಆಗ್ತದೆ. ಆದರೆ ಇದರಿಂದ ಎಫೆಕ್ಟ್ ಆಗುವವರು ಮಾತ್ರ ಜಿಲ್ಲೆಯ ಜನರು. ಅವ್ರು ರಾಜಕೀಯಕ್ಕೋಸ್ಕರ ಮಾಡಿದ್ರ ಅಥವಾ ಅವರಿಂದ ಈ ರೀತಿಯಾಗಿ ಮಾತನಾಡಿ ಅಂತ ಹೇಳಿ ಮಾಡಿಸಿದ್ರ ಅದು ನಮ್ಗೆ ಗೊತ್ತಿಲ್ಲ. ಓಕೆ, ಬಹುಶಃ ಇದ್ದಿದ್ರು, ನಮಗೆ ಕೆಲವೊಂದೊಂದು ಡೌಟ್ಸ್ ಕೂಡ ಇದೆ, ಬಹುಶಃ ಇದ್ದಿದ್ರು. ಯಾಕಂತ ಹೇಳಿದರೆ ನೋಡಿ, ಈ ಇತ್ತೀಚೆಗೆ ಈ ಹಿಜಾಬ್ ಗಲಾಟೆ ಎಲ್ಲ ನಡೆಯಿತು. ನನಗೊಂದು ವಾಟ್ಸಪ್ಪಿಂದ ಒಂದು ಮೆಸೇಜ್ ಬಂದಿತ್ತು, ಅದರಲ್ಲಿ ಪರ್ಫೆಕ್ಟ್ ಆಗಿದೆ. ಈ ಹಿಜಾಬ್ ಗಲಾಟೆಯಲ್ಲಿ ಹಿಂದೆಯಲ್ಲಿ ಅದನ್ನು ಹಿಡ್ಕೊಂಡು ಸಾಧಾರಣ 1,500 ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ. ಓಕೆ, ಅದು ಅಲ್ಲದೆ ಈ ಹಲಾಲ್ ಕಟ್ ಮತ್ತು ಈ ಜಟ್ಕಾ ಕಟ್, ಆ ಗ್ಯಾಪಿನ ಮಧ್ಯದಲ್ಲಿ, ಆ ಕಟ್ಟಿನ ಗ್ಯಾಪಿನ ಮಧ್ಯದಲ್ಲಿ ಈ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಅದೆಲ್ಲ ಏರಿಕೆ ಮಾಡಿ ಆಯಿತು. ಮತ್ತು ಈ ಆಜಾನ್ ಗಲಾಟೆ ಸ್ಟಾರ್ಟ್ ಆಯಿತು ಮಧ್ಯದಲ್ಲಿ. ಅದರ ಮಧ್ಯದಲ್ಲಿ ಎಲ್ಲ ಸರಕುಗಳಿಗೆ 18% GST ವಿಧಿಸಿ ಆ ರೀತಿಯಾಗಿ ಒಂದು ಮಾಡಿ ಆಯಿತು. ಮತ್ತು ಈ ಹಿಂದೂ ಮುಸ್ಲಿಂ ಈ ಥರ ಕಚ್ಚಾಟಗಳ ಮಧ್ಯದಲ್ಲಿ ಉಂಟಲ್ಲ, ನಮಗೆ ಗೊತ್ತಿಲ್ಲದೇನೆ ಈ ಸಣ್ಣ ಪುಟ್ಟ ವ್ಯವಹಾರಗಳು ಸಾರ್ವಜನಿಕರ ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಎಸ್, ನಮಸ್ತೆ. ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶಾಲೆಗೆ ಬಿಟ್ಟು. ಎಸ್, ನಮಸ್ತೆ. 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 ಪಂಪೈಲ್ ಅವರ ಶೌರ್ಯದ ಮಾತುಗಳನ್ನ ಕೇಳಿದ್ದೀರಾ ತಾವು? ಹೌದು. ಏನ್ ಹೇಳ್ತೀರಾ ಮೇಡಮ್? ನೋಡಿ, ಈಗ ನಮ್ಮ ಹೊರಗಿನವರು ಹೇಗೆ ನಮ್ಮನ್ನು ಕರೆಯುವುದು ವಿದ್ಯಾವಂತರ ಜಿಲ್ಲೆ, ಇಲ್ಲಿ ಬುದ್ಧಿ ಯಾರಿಗೂ ಇಲ್ಲ ಅಂತ, ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಇವತ್ತು ನಾವು ಬಹಳ ಬೇಸರದಲ್ಲಿದ್ದೇವೆ. ಒಂದೇ ಒಂದು ಕಂಪನಿ ನಮ್ಮ ಜಿಲ್ಲೆಗೆ ಬರ್ಲಿಕ್ಕೆ ಕೇಳ್ತಾ ಇಲ್ಲ. ಒಂದು ಐಟಿ ಹಬ್ಬ ಆಗುವಂತ ಈ ನಮ್ಮ ಜಿಲ್ಲೆಯ ಮಕ್ಕಳು ಇವತ್ತು ಈ ಕೋಮು, ಇವರ ಒಂದು ಜಾತಿ ದ್ವೇಷ, ಧರ್ಮದ ದ್ವೇಷದಿಂದ ಇವತ್ತು ಈ ಜಿಲ್ಲೆಯಲ್ಲಿ, ನಮ್ಮ ಮಂಗಳೂರಲ್ಲಿ ನಿಲ್ಲಿಕ್ಕೆ ಕೇಳ್ತಾ ಇಲ್ಲ. ಹೊರಗಿನ ದೇಶಕ್ಕೆ ಹೋಗುದು, ಫಾರಿನ್ ಕಂಟ್ರೀಸ್ಗೆ ಇವತ್ತು ನೋಡ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ US, ಕ್ಯಾನಡಾ, ಇದರಲ್ಲಿ ಯುರೋಪ್ ರಾಷ್ಟ್ರಗಳಲ್ಲಿ ಹುಡುಕ್ತಾ ಇದ್ದಾರೆ. ಬ್ಯಾಂಗ್ಳೂರಿಗೆ ಮೈಗ್ರೇಟ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಮನುಷ್ಯ ಈ ರೀತಿಯ ಹೇಳಿಕೆ ಕೊಟ್ಟದ್ದು ಸರಿ ಅಂತ ಕೇಳುದು. ಒಂದು, ನಾವು ಹೇಗೆ ಇರ್ಬೇಕು, ಈ ಜಿಲ್ಲೆಯಲ್ಲಿ ಹೇಗೆ ಇರ್ಬೇಕು? ಇವತ್ತು ನೀವು ಕೇಳಿ ಇಂಡಸ್ಟ್ರಿ ಅವರನ್ನ, ಕಂಪನಿ ಅವ್ರನ್ನ ಕೇಳಿ, ಕ್ಯಾನರಾ ಚೇಂಬರ್ಸ್ ಅವ್ರನ್ನ ಕೇಳಿ, ಅವರು ಅಳ್ತಾ ಇದ್ದಾರೆ.
ಇಲ್ಲಿಗೆ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ ಅಂತ ಬಿಲ್ಡರ್ಸ್ ಅವರಿಗೆ, ಇವತ್ತು ಕನ್ಸ್ಟ್ರಕ್ಷನ್ ಅಲ್ಲಿ ಇರುವವರಿಗೆ ಇವರ ಈ ಒಂದು ಜಾತಿ ದೋಷ, ಇವರ ಬೆಳೆಯನ್ನು ಇವರು ಬೇಯಿಸ್ತಾರೆ. ಯಾರು ಬಲಿಪಶು ಆಗುದು ಸ್ವಾಮಿ? ಓಕೆ. ಲೀಡರ್ಸ್ ಅವರ ಮಕ್ಕಳು ಬಲಿಪಶು ಆಗ್ತಾರ? ಒಬ್ಬ ಪಾಪದ ಒಂದು ಬಡ ಮನೆತನದ ಹುಡುಗರಲ್ಲ ಬಲಿಪಶು ಆಗುದು ಇಂಥ ಹೇಳಿಕೆಯಿಂದ? ಇವ್ರು ಹೇಳಿದ್ದು ಸರಿಯಾ? ಓಕೆ. ಹಿಂದೂ ಸಮಾಜ ಜೊತೆಗೆ ಹಿಂದೂಗಳಿಗೆ ಅವ್ರು ಹೇಳಿರುವಂಥದ್ದು ಇದನ್ನೆಲ್ಲವೂ ಕೂಡ, ಸೊ ನಾವು ಹಿಂದೂಗಳ ಪರ ಇದ್ದೀವಿ ಅಥವಾ ಉಳ್ಳಾಲಕ್ಕೆ ಒಬ್ಬ ಹಿಂದೂ ಶಾಸಕ ಬೇಕು ಅಂತ ಹೇಳ್ತಾನೆ ಈ ವಾರ್ನಿಂಗ್ ಅನ್ನ ಮಾಡ್ತಾರೆ ಇವರು ಜಿಹಾದಿಗಳಿಗೆ ಅಂತ. ಅಲ್ಲಿ ಮೆನ್ಷನ್ ಮಾಡ್ತಾರೆ ಜಿಹಾದಿಗಳಿಗೆ ಅಂತ. ನಾನು ಹೇಳುದು, ನನಗೆ ಅವರು ಎದೆ ತಟ್ಟಿ ಹೇಳ್ಬೇಕು, ಶರಣ್ ಪಂಪೆಲ್ ಅವರು ಇವತ್ತು ಅವರು ಯಾವ ಸಮುದಾಯದೊಟ್ಟಿಗೆ ತಮ್ಮ ವಹಿವಾಟನ್ನು ಮಾಡ್ತಾರಂತ ಅವ್ರ ಎದೆ ತಟ್ಟಿ ಹೇಳ್ಬೇಕು. ಇವರ ಮನೆಯಲ್ಲಿ ಇವರ ಕಣ್ಣನೆ ತುಂಬುದಲ್ಲ, ಇವರು ಯಾರಿಗೆ ಇನ್ಸ್ಟ್ರಕ್ಟ್ ಮಾಡುದು? ಅವರು ಈ ಮುಂಚೆಯೂ ಕೂಡ ಆ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ, ಅಂದ್ರೆ ರಾಷ್ಟ್ರೀಯವಾದಿ ಮುಸ್ಲಿಮರ ಜೊತೆ ಚೆನ್ನಾಗಿರ್ತೀವಿ ಅಂತ. ಆ ರೀತಿ ಹೇಳಿಕೆ ಕೊಡಬಾರ್ದಲ್ಲ. ಮುಸ್ಲಿಮರನ್ನು ವಿಭಜನೆ ಮಾಡುದು ಬೇಡ, ಹಿಂದೂಗಳನ್ನು ವಿಭಜನೆ ಮಾಡುದು ಬೇಡ, ಯಾರನ್ನು ವಿಭಜನೆ ದೃಷ್ಟಿಯಲ್ಲಿ ನೋಡ್ಲೇಬಾರ್ದು. ಹಾಗಾದ್ರೆ ಎಲ್ಲರನ್ನು ಕೂಡ ಓಕೆ ಹೇಳಿ. ನೀವು ಇಲ್ಲಿ ವಿಷ ಬೀಜ ಏನು ನೀವು ಇವತ್ತು ಕಮ್ಯುನಲ್ ಟೈಪ್ ಅಲ್ಲಿ ಇವತ್ತು ಮಾಡ್ತೀರಾ? ಇವತ್ತು ಒಳ್ಳೆಯ ನಮ್ಮ ಒಂದು ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಹಾಳುಗೆಡುವಂತ ಇಂಥ ಹೇಳಿಕೆಗಳಿಂದ ಯಾರು ಬಲಿಪಶು ಆಗುದು ಸ್ವಾಮಿ? ಲೀಡರ್ಸ್ ಗಳ ಮಕ್ಕಳು ಬಲಿಪಶು ಆಗ್ತಾರ? ಅವರ ಮಕ್ಕಳು ಫಾರಿನ್ಗೆ ಹೋಗಿ ಒಳ್ಳೆ ರೀತಿಯಲ್ಲಿ ಸೆಟಲ್ ಆಗ್ತಾರೆ. ಓಕೆ. ಯಾರು ಬಲಿಪಶು ಆಗುದು ಇಲ್ಲಿ? ಎಸ್ ರೈಟ್. ಸೊ ಇದು ಪ್ರಶ್ನೆ ಶರಣ್ ಪಂಪೆಲ್ ಅವರಿಗೆ ಬೀಳ್ತಾ ಇದೆ. ಧನ್ಯವಾದ ಮೇಡಮ್. ಎಸ್ ಬಲಿಪಶು ಯಾರು? ಇಂಥ ಮಾತುಗಳನ್ನ ಹೇಳ್ಬಿಟ್ಟು ಹೋಗ್ತೀರಾ, ಶೌರ್ಯ ಯಾತ್ರೆ ಮಾಡ್ತೀರಾ ಅಥವಾ ಇನ್ನೊಂದು ಯಾತ್ರೆ ಮಾಡ್ತೀರಾ ಗೊತ್ತಿಲ್ಲ, ಆದ್ರೆ ಇದರಿಂದ ಬಲಿ ಆಗೋದು ಯಾರು ಅನ್ನೋದು ಅವರ ಪ್ರಶ್ನೆ. ತಾವು ಅಂಕಿಅಂಶಗಳನ್ನು ಹೇಳ್ತಾರೆ ನೋಡಿ, ಅದೇ ಹೇಳಿದೆಲ್ಲ. ಆದ್ರಿಂದ ಈ ಮಧ್ಯದಲ್ಲಿ ಸಾಧಾರಣ 3-4 ಸಾವಿರಕ್ಕಿಂತ ಮೇಲೆ ಈ ಸಣ್ಣ ಪುಟ್ಟ ಕೈಗಾರಿಕೆಗಳು ಬಂದಾಗಿಯೋದು, ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನೋಡಿ, ಈಗ ಇವರು ಮೇಡಮ್ ಕಾಲ್ ಮಾಡಿ ಹೇಳಿದ್ರು ಅವರ ಮಕ್ಕಳೆಲ್ಲ ಫಾರಿನಲ್ಲೆಲ್ಲ ಸೆಟ್ಲ್ ಆಗಿ, ಒಳ್ಳೇದಪ್ಪ, ನಮ್ಗೆ ಅದ್ರಲ್ಲೇನು ಹೊಟ್ಟೆ ಕೆಚ್ಚಿಲ್ಲ. ನೋಡಿ, ರೀಸೆಂಟ್ಲಿ ನಾನೊಂದು ನ್ಯೂಸ್ ನೋಡಿದೆ. ಪ್ರಧಾನಿ ಮೋದಿ ಅವರ ಹಿಂದೆ ಒಬ್ಬರು ಅಂಗರಕ್ಷಕರಾಗಿ ನಿಂತವರು ಯಾರು ಅಂತ ಕೇಳಿದರೆ ಅದು ಒಬ್ಬ BJPಯ ಒಬ್ಬ ನಾಯಕನ ಮಗ ಅಂತ ಹೇಳಿ. ನಮಗೆ ಭಾರಿ ಖುಷಿ ಆಯ್ತು, ನಮಗೆ ಹೆಮ್ಮೆ. ಅವರಾಗಲಿ, ಅವರು ತೊಂದರೆ ಇಲ್ಲ, ನಮ್ಮದೇನು ಬೇಜಾರಿಲ್ಲ. ಅದೇ ಹೇಳುದಲ್ಲ, ಅವರಿಗೆ ಬೇಕಿದ್ದ ಅವರ ಮಕ್ಕಳನ್ನೆಲ್ಲ ಇವರು ಉನ್ನತ ಮಟ್ಟಕ್ಕೆ ಕಳಿಸಿ, ಅವರಿಗೆ IAS IPS ಎಲ್ಲ ಕಳಿಸಿ, ಈ ಥರ ಪ್ರಚೋದನಕಾರಿಯಾಗಿ ಭಾಷಣ ಎಲ್ಲ ಮಾಡಿಸಿ ಅವರಿಗೆ ಪಾಪ ಬಲಿಯಾಗುವವರು ಯಾರು? ಆ ಭಾಷಣಗಳಿಗೆ ಉದ್ರೇಕತನದಿಂದ ಇವರು ಇನ್ವಾಲ್ವ್ ಆಗಿ ಯಾರೊಬ್ರು ಮುಸಲ್ಮಾನರಿಗೆ ಕಡೆಯಲಿಕ್ಕೆ ಹೋಗೋರು ಯಾರು? ಪಾಪದ OBCಯ ಮಕ್ಕಳು. ಸೊ ಆದ್ರಿಂದ ದಯವಿಟ್ಟು ಈ ಥರದ್ದೆಲ್ಲ ಮಾಡಬೇಡಿ. ಯಾಕೆ ನೋಡಿ, ಹಲವಾರು ಬಾರಿ ನಾವು ನೋಡಿದ್ದೇವೆ. ಈಗ ಸ್ಮೃತಿ ಇರಾನಿ ಅವರ ಮಗಳ ವಿಚಾರದಲ್ಲಿ ಅವರ ಮಕ್ಕಳಿಗೆಲ್ಲ ಯಾರಿಗೂ ಸಹ ಇವರು ತ್ರಿಶೂಲ ಕೊಟ್ಟಾಗ್ಲಿ ಹೋಗಿ ಚುಚ್ಚಿ ಅಂತ ಹೇಳಿ ಯಾರಿಗೂ ಹೇಳಲ್ಲ. ಅವರು ಅವರ ಮಕ್ಕಳಿಗೆಲ್ಲ ಚಂದ ಮಾಡಿ ಗೋವಾದಲ್ಲಿ, ಡೆಲ್ಲಿಯಲ್ಲಿ, ಗುಡ್ಗಾವಲ್ಲೆಲ್ಲ ಒಳ್ಳೆ ಚಂದ ಮಾಡಿ ಹೋಟೆಲ್ ಎಲ್ಲ ಕಟ್ಟಿಕೊಟ್ಟು ಅಲ್ಲಿ ಸೆಟ್ಲ್ ಆಗಿ ಬಿಡ್ತಾರೆ. ಮತ್ತೆ ಪಾಪದ ಮಕ್ಕಳಿಗೆ ಇವರು ಇದಕ್ಕೆ ಕಳಿಸ್ತಾರೆ. ನೋಡಿ, ಇದು ಇವರ ಸ್ಟೇಟ್ಮೆಂಟ್ನ ಹಿಂದೆ ಅದು ಯಾವುದು ದೊಡ್ಡ ಒಂದು ಬಹುಶಃ ದೊಡ್ಡ ಮಟ್ಟದ ಒಂದು ಏನೋ ಒಂದು ಹುನ್ನಾರ ಜಿಲ್ಲೆಯಲ್ಲಿ ನಡೀಲಿಕ್ಕಿದೆ. ಅದನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಇವರು ಸ್ಟೇಟ್ಮೆಂಟ್ ಕೊಟ್ಟರೋ ಅಥವಾ ಇವರಿಗೆ ಏನಾದರೂ ಲಾಭ ಇದೆಯೋ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನೋಡಿ, ಇವಾಗ ಸದ್ಯದ ಮಟ್ಟಿಗೆ ಒಂದು ಜಿಲ್ಲೆಯಲ್ಲಿ ಒಂದು ಸಣ್ಣ ಮಟ್ಟಲ್ಲಿ ಒಂದು ಎದ್ದಿದೆ ನಾರಾಯಣ ಗುರುಗಳ ಒಂದು ಟ್ಯಾಬ್ಲೋದ ಇಶ್ಯೂ ಅಲ್ಲಿ. ಓಕೆ, ಕಳೆದ ಬಾರಿ ಒಬ್ಬರು ಭಾರಿ ದೊಡ್ಡ ಲೀಡರ್ BJP ಒಬ್ಬರು, ಅವರು ನಮ್ಮೊಟ್ಟಿಗೆ ಇದ್ದವರೇ, ಮತ್ತೆ ಆ ಕಡೆ ಹಾರಿ ಹೋದ್ರು, ಹೋಗ್ಲಿ ಆಚೆ. ಅವ್ರು ಹೇಳಿದ್ರು, ಬರುವ ಸರಿ ನಾವು ಇದಕ್ಕೆ ನಾರಾಯಣ ಗುರು ಟ್ಯಾಬ್ಲೋವನ್ನು ನಾವು ರಿಪಬ್ಲಿಕ್ ಡೇ ಪರೇಡಲ್ಲಿ ಓಡಿಸ್ತೇವೆ ಅಂತ ಹೇಳಿ ದೊಡ್ಡದಾಗಿ ಘಂಟಾಘೋಷವಾಗಿ ಹೇಳಿದರು. ಈಗ ಆಗಿಲ್ಲ. ಓಕೆ, ಇವಾಗ ಇದೇ BJPಯಲ್ಲಿ ಇರುವ ಆ ಸಮಾಜದವರು ಯಾಕೆ ಈ ಪ್ರಶ್ನೆ ಎತ್ತುತ್ತಾ ಇಲ್ಲ? ಸೊ ಬಹುಶಃ ಈ ಒಂದು ಪ್ರಶ್ನೆ ಎತ್ತದ ಹಾಗೆ ಅವರನ್ನು ಡಿವೇಟ್ ಮಾಡಲಿಕ್ಕೋಸ್ಕರ ಈ ಥರದ ಒಂದು ಹುನ್ನಾರಗಳನ್ನು ಮಾಡಿದಿರಬಹುದಾ ಅಂತ ಹೇಳುವಂಥದ್ದು ಕೂಡ ನಮಗೆ ಒಂದು ಡೌಟ್ ಇದೆ. ಮತ್ತು ಇನ್ನೊಂದು ನೋಡಿ, ಒಂದು ಸಣ್ಣ ವಿಚಾರ ನೀವು ನೋಟಿಸ್ ಮಾಡಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ. ರೀಸೆಂಟ್ ಆಗಿ ಬೊಮ್ಮಾಯಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋ ಒಂದು ಕರೆ ಇದೆ ಸರ್. ಹಲೋ 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 ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ರಿಯಾಜ್ ಅವರು ಮಾತಾಡಬೇಕು. ಪಂಪೆಲ್ ಅವರ ಶೌರ್ಯ ಯಾತ್ರೆಯಲ್ಲಿ ಮಾತನಾಡಿರುವಂಥ ಮಾತುಗಳು, ಭಾಷಣವನ್ನ ತಾವು ಕೇಳಿದ್ದೀರಾ, ನೋಡಿದ್ದೀರಾ? ಒಂದು ಇಲ್ಲಿ ಚರ್ಚೆ ಆಗ್ತಾ ಇದೆ, ಇಂಥ ಭಾಷಣ ಅಗತ್ಯ ಇತ್ತಾ, ಯಾಕಾಗಿ ಅಂತ ತಾವು ಏನು ಹೇಳ್ತೀರಾ ಸರ್ ಈ ಬಗ್ಗೆ? ಸರ್, ಭಾಷಣ ಮಾಡಿ ಯಾರಾದ್ರೆ ಆಗ್ಲಿ ಭಾಷಣ ಮಾಡಿ ಇವರು ಸ್ಟೇಜ್ ಇಳ್ಕೊಂಡು ದೊಡ್ಡ ದೊಡ್ಡ ಗಾಡಿಯಲ್ಲಿ ಅಲ್ಲಿಂದ ಹಿಂದಿರುಗಿ ಬರ್ತಾರೆ. ಇದನ್ನು ಅಲ್ಲಿ ಏನೋ ತಿಳಿಯದ ಹುಡುಗರು ತಲೆಗೆ ಹೊತ್ಕೊಂಡು ನಡೀತಾ ಇರ್ತಾರೆ.
ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಈ ಕರ್ನಾಟಕ ಜಿಲ್ಲೆಯಲ್ಲಿ ಇಂಥ ಒಂದು ಸೌಹಾರ್ದತೆಯನ್ನು ಮಾಡಬೇಕು, ಸೌಹಾರ್ದತೆಯನ್ನು ಕೆಡಿಸುವ ಕೆಲಸವನ್ನು ಯಾರು ಮಾಡಬಾರದು. ಶರಣ್ ಪಂಪೋಲೆ ಆಗ್ಲಿ ಯಾರಾಗ್ಲಿ. ಓಕೆ, ಅದು ಹಿಂದೂ ಸಂಘಟನೆಯ ಮುಖಂಡನಾಗ್ಲಿ ಮುಸ್ಲಿಂ ಸಂಘಟನೆಯ ಮುಖಂಡನಾಗ್ಲಿ ಯಾರು ಆಗ್ಲಿ, ಹಿಂದೂ ಮುಖಂಡ ಸಂಘಟನೆ ಆಗ್ಲಿ ಮುಸ್ಲಿಂ ಸಂಘಟನೆ ಆಗ್ಲಿ, Okay. ಇದಕ್ಕೆ ಮುಂಜಾಗ್ರವಾಗಿ ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆ ಇದಕ್ಕೆ ಮುಂಜಾಗ್ರವಾಗಿ ಅವರ ಮೇಲೆ ಕ್ರಮವನ್ನು ತಗೊಳ್ಬೇಕು. ಯಾಕೆಂದ್ರೆ ಇಂಥದೆಲ್ಲ ಪ್ರಾರ್ಥನೆ ಮಾಡಿ ಇವರ ಕುರ್ಚಿಗಾಗಿ, ಇವರ ಶೋಗಾಗಿ ಮಾಡ್ಕೊಂಡು ಬರ್ತಾರೆ. ಓಕೆ, ಇವರು ಏನಕ್ಕೂ ಸಿಗುದಿಲ್ಲ ಯಾರಿಗೂ, ಯಾರಾದ್ರೂ ಅಷ್ಟೇ. ಇವರು ದೊಡ್ಡ ಸ್ಟೇಜಿಗೆ ಕರೆದ್ರೆ ಇವರಿಗೆ ದೊಡ್ಡ ಸ್ಟೇಜ್ ಅಲ್ಲಿ ಮೈಕೊಂಡು ಗೊತ್ತಿಲ್ಲ, ಅದನ್ನ ಕೇಳ್ಕೊಂಡು ಅವನ ಸವಾಲಾಕಿ ಕೆಳಗಡೆ ಕೂತ್ಕೊಂಡು ಕೇಳ್ಬಿಟ್ಟು ತಲೆ ಹೊರಿಸ್ಕೊಂಡು ಬರ್ಬೇಕು. ಹೌದು, ಇವರಿಗೆಲ್ಲ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಬಿಡ್ತಾರೆ. ಇವರು ನೇರವಾಗಿ ಅಲ್ಲಿಂದ ಬರ್ತಾರೆ. ಯಾರೋ ಮಾಡ್ಬೇಕು, ಯಾರೋ ಅನುಭವಿಸ್ಬೇಕು ಅಂತೆ. ಓಕೆ, ಇಂಥದೆಲ್ಲ ಮಾಡಬಾರ್ದು. ಇದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಇದಕ್ಕೆ ಕ್ರಮವನ್ನು ತೆಗೊಳ್ಳಬೇಕು. ಎಸ್ ರೈಟ್, ಖಂಡಿತ ಸರ್. ತಮ್ಮ ಹೌದು, ಇನ್ನೊಬ್ರು ಯಾರೇ ಎಸ್, ವ್ಯಕ್ತಿ ಯಾರೇ ಆಗಿರ್ಲಿ ಅಥವಾ ಅವನ ಹಿನ್ನೆಲೆ ಏನೇ ಆಗಿರ್ಲಿ, ಇಂಥದ್ದು ಸಮಾಜಕ್ಕೆ ಘಾತುಕ ಆಗುತ್ತೆ, ಸಮಸ್ಯೆ ಕೊಡುತ್ತೆ. ಹೌದೌದು. ಎಸ್, ಪೊಲೀಸರು ಎಚ್ಚರಿಕೆಯಿಂದ ಅವರ ಕಾರ್ಯವನ್ನ ಮಾಡಬೇಕಿಲ್ಲಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀರಾ ತಾವು. ಎಸ್, ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಸೊ ಮಾತುಕತೆ ಅನ್ನುವಂಥದ್ದು ಮುಂದುವರಿತದೆ. ಜೊತೆಗೆ ಈ ಚರ್ಚೆಯನ್ನು ಮುಂದುವರಿಸ್ತಾ ಇದ್ವಿ. ಶರಣ್ ಪಂಪೋಲೆ ಅವರ ಹೇಳಿಕೆಯ ಪರ ವಿರೋಧಗಳು ನಡೀತದೆ. ಹೆಚ್ಚಿನವರು ವಿರೋಧ ಮಾಡ್ತಾ ಇದ್ದಾರೆ. ಅಂದರೆ ಇಂಥ ಹೇಳಿಕೆಗಳು ಅಥವಾ ಇಂಥ ಭಾಷಣ ಅಗತ್ಯ ಇಲ್ಲ. ಸಮಾಜ ಜಾಗೃತಗೊಂಡಿದೆ. ಇಲ್ಲಿ ಒಂದಕ್ಕೆ ಎರಡು, ಎರಡಕ್ಕೆ ನಾಲ್ಕು ಅನ್ನುವಂಥ ಮಾತುಗಳು ಯಾವತ್ತೂ ಬರಬಾರ್ದು. ಇಲ್ಲಿ ಕೊಲೆಗೆ ಕೊಲೆ ಅಲ್ಲ, ಬಹಳಷ್ಟು ಒಳ್ಳೆಯ ತತ್ವ ಆದರ್ಶಗಳನ್ನು ಪಾಲಿಸ್ಕೊಂಡು ಬೆಳೆಸಿದಂಥ ದೇಶ ನಮ್ಮದು ಅನ್ನುವಂಥ ಮಾತನ್ನು ಹೇಳೋರು ಬಹಳಷ್ಟು ಜನ ಇವಾಗ ಮಾತನಾಡ್ತಾ ಇದ್ದಾರೆ. ಒಟ್ಟಿನ ಚರ್ಚೆ ಮುಂದುವರಿತದೆ ಪುಟ್ಟ ವಿರಾಮದ ಬಳಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪಂಪೋಲೆ ಶೌರ್ಯ ವಿವಾದ ಈ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಶರಣ್ ಪಂಪೋಲೆ ಅವರ ಶೌರ್ಯ ಯಾತ್ರೆಯಲ್ಲಿ ಅವರು ಆಡಿದಂಥ ಭಾಷಣ ಏನಿದೆ ಅದರ ಬಗ್ಗೆ ಬಹಳಷ್ಟು ವಾದ ವಿವಾದಗಳೆದ್ದಿದೆ. ಸೊ ಆ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ ನಾವು. ಈಗಾಗಲೇ ಉದಯ್ ಅವರ ಹತ್ರ ಮಾತನಾಡ್ತಾ ಇದ್ದೆ ಒಂದು ವಿಚಾರದ ಬಗ್ಗೆ, ಅಂಕಿಅಂಶಗಳ ಜೊತೆ ಮಾತನಾಡ್ತಾ ಇದ್ರು ನಮ್ಮ
ಜಿಲ್ಲೆಯ ಬಗ್ಗೆ ಮಾತಾಡಿ. ನೋಡಿ, ಅವರ ಈ ಹಿಡನ್ ಎಜೆಂಡಾಗಳ ಬಗ್ಗೆ ಇದ್ದಿರಬಹುದು ಅಂತ ಹೇಳೋದಕ್ಕೊಂದು ಹೇಳುವಂಥದ್ದು. ನೋಡಿ, ಸಿ ಎಂ ಅವರು ಕಳೆದ ಸಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಹೇಳಿದರೆ, ನಾವು ನಂದಿನಿಯನ್ನು ಅಮೂಲ್ ಜೊತೆ ಮರ್ಜ್ ಮಾಡ್ತೀವಿ ಅಂತ. ಅದರಲ್ಲಿ ಸ್ವಲ್ಪ ವಿರೋಧ ಪ್ರತಿರೋಧ ಎಲ್ಲ ಬಂತು. ಅದಾದ ಮೇಲೆ ಅವರು ಸ್ಟೇಟ್ಮೆಂಟ್ ವಾಪಸ್ ತಗೊಂಡು. ಬಟ್ ನನ್ನ ಪ್ರಕಾರ ಇದು 100% ಮಾಡುವ ಏನೋ ಪ್ಲ್ಯಾನಲ್ಲಿ ಇದ್ದಾರೆ ಅವರು. ಯಾಕಂತ ಹೇಳಿದರೆ, ನೀವು ಬಹುಶಃ ಈಗ ನೀವು ಮಾರ್ಕೆಟಿಗೆ ಹೋಗಿ ನಂದಿನಿಯ ಒಂದಷ್ಟು ಪ್ರಾಡಕ್ಟ್ಗಳು ಇವಾಗ ಸಿಗ್ತಾ ಇಲ್ಲ. ಸೊ ಬಹುಶಃ ಈ ಒಂದು ಮ್ಯಾಟ್ರ್ಗಳನ್ನು ಮುಚ್ಚಿಡಲಿಕ್ಕೆ ಆಗಿದ್ದಿರಬಹುದು. ಅಂದರೆ ಜನರ ಈ ವಿಷಯ ಈಗ ಪ್ರಶ್ನೆ ಎತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಯಾಕೆ ಈ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಅಂತೇಳಿ. ಅದು ಆಗಿದ್ದಿರ್ಬೋದು. ಅಥವಾ ಈಗ ನೋಡಿ, ಈಗ ವ್ಯಾಕ್ಸಿನೇಷನ್ ವಿಚಾರದಲ್ಲಿ ಆಗಿದ್ದಿರ್ಬೋದು. ಕೋವಿಡ್ ವ್ಯಾಕ್ಸಿನೇಷನ್ ಟೈಮ್ನಲ್ಲಿ ಆದಂಥ ಒಂದು ಏನೋ ಇವರಿಂದ ಆದಂಥ ಅಂದ್ರೆ ಬಿಜೆಪಿಯ ವೈಫಲ್ಯಗಳನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಇದು ಎಲ್ಲ ಮಾಡ್ತಿದ್ದಿರ್ಬೋದು. ಬಹುಶಃ ಶರಣ್ ಪಂಪೇಲ್ ಅವರಿಗೂ ಕೂಡ ಇದು ಗೊತ್ತಿದ್ದಿರಬಹುದು, ಇದು ನಾನು ಮಾಡುವುದು ರಾಜಕೀಯಕ್ಕೋಸ್ಕರ ಅಂತ ಹೇಳಿ. ಬಹುಶಃ ಅವ್ರು ಹೇಳಲಿಕ್ಕೆ ಆಗಲ್ಲ ಇದು ರಾಜಕೀಯ ಅಂತ ಹೇಳಿ. ಅದಕ್ಕೋಸ್ಕರ ಪಾಪ ಅವ್ರು ಹೇಳ್ತಾ ಇದ್ದಾರೆ, ರಾಜಕೀಯ ಅಲ್ಲ ಇದು, ರಾಜಕೀಯಕ್ಕೋಸ್ಕರ ಇದು ನಾವು ಶೌರ್ಯ ಯಾತ್ರೆ ಮಾಡ್ತಿಲ್ಲ. ಆದ್ರೆ ನಮಗೆ ಉಳ್ಳಾಲದಲ್ಲಿ ಒಬ್ಬ ಹಿಂದೂ ಅಲ್ಲ, ಇವರು ಈ ರೀತಿಯಾಗಿ ಮಾಡಿದ್ರೆ ಇದರಲ್ಲಿ ಎಫೆಕ್ಟ್ ಯಾರಿಗೆ ಹೇಳಿ? ಬಿಜೆಪಿಗೇನೆ ಮೈನಸ್ ಅಲ್ಲ ಈ ರೀತಿ ಮಾಡಿ. ಯಾಕಂತ ಹೇಳಿದ್ರೆ ನೋಡಿ, ಇವರ ಸ್ವಪಕ್ಷೀಯರಿಂದನೇ ಇವರ ಪ್ರತಿರೋಧ ವ್ಯಕ್ತವಾಗಿದೆ. ಈಗ ಬಿಜೆಪಿಯಿಂದನೇ ಇವರ ಸ್ಟೇಟ್ಮೆಂಟ್ಗೆ ಈಗ ಅಗೇನ್ಸ್ಟ್ ಬರ್ತಾ ಇದೆ. ಸೊ ಹಾಗಿರುವಾಗ ಇದರಲ್ಲಿ ಅಂದರೆ ಹೇಳಿದ್ರೆ ಇದರ ಡ್ಯಾಮೇಜ್ ಆಗುವುದು ಯಾರಿಗೆ? ಬಿಜೆಪಿಗೇನೆ. ಸೊ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಲ್ಲ. ಸೊ ಹಾಗಿರುವಾಗ ಇದರಲ್ಲಿ ಅವರು ಬಿಜೆಪಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಹೋಗಿದಾರೋ ಅಥವಾ ಇವರೇನಾದರೂ ಈ ರೀತಿ ಸ್ಟೇಟ್ಮೆಂಟ್ ಮಾಡಿ ಬಿಜೆಪಿಯನ್ನು ಜಾಸ್ತಿ ಆಯಿತು ಅಂತ ಅವರು ಇಲ್ಲ. ನೋಡಿ, ಶೌರ್ಯ ಯಾತ್ರೆಯಲ್ಲಿ ನೋಡಿ ಅದು ಅವರೇ ಹೇಳಬೇಕು. ಯಾಕಂತ ಹೇಳಿದ್ರೆ ಅವರ ಪಕ್ಷದವರೇ ಹೇಳಬೇಕು, ನಾವು ಹೇಳುದಲ್ಲ. ಯಾಕಂದ್ರೆ ನಾವು ಆಸ್ ಅ ಲೈಮ್ಯಾನ್ ಹೊರಗಿನಿಂದ ಇದ್ದವರು ನಾವು ಇದನ್ನು ಖಂಡಿತವಾಗಿಯೂ ಖಂಡಿಸ್ತೇವೆ. ನಮಗೂ ಆತ್ಮೀಯರೇ, ನಮಗೇನು ದೂರದವರೇನಲ್ಲ, ನಮಗೂ ಆತ್ಮೀಯರೇ, ಅವರು ಪರಿಚಯಿಸ್ತಾರೆ ನಮಗೆ. ಆದ್ರಿಂದ ನಮಗೂ ಅವರಿಗೂ ಆತ್ಮೀಯತೆ ಇರುವಂತಹದ್ದು ಕೇವಲ ಒಂದು ಮಿತ್ರತ್ವದಲ್ಲಿ ಮಾತ್ರ ಅಲ್ಲದೆ ವೈಚಾರಿಕವಾಗಿ ನಮಗೂ ಅವರಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ಸೊ ಹಾಗಿರುವಾಗ ಅವರ ವಿಚಾರಗಳನ್ನು ನಾವು ಖಂಡಿತವಾಗಿಯೂ ಖಂಡಿಸ್ತೇವೆ. ಒಂದು ಕಾರ್ಯ ತೆಗೆದುಕೊಳ್ತೇವೆ. ಹಲೋ 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 ನಮಸ್ತೆ. ಹಿರಿಯ ಪತ್ರಕರ್ತರು ಮೋಹನ್ ಬೋಳಂಗಡಿ ಅವರು. ನಮಸ್ತೆ ಸರ್. ಈಗಾಗಲೇ ಶರಣ್ ಪಂಪೇಲ್ ಅವರ ಒಂದು ಭಾಷಣವನ್ನು ನೋಡಿದ್ದೀರಾ, ತಾವು ಕೇಳಿದ್ದೀರಾ? ಯಾವ ರೀತಿಯಲ್ಲಿದೆ ಅಂತ? ಶೌರ್ಯ ದಿನದ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಓಕೆ. ಆ ಭಾಷಣದಲ್ಲಿ ಅವರು ಹೇಳಿದಂತ ವಿಚಾರಗಳು ಈಗ ವಿವಾದಕ್ಕೆ ಕಾರಣವಾಗಿದೆ. ನಿಜ ಸರ್. ಏನಾಗುತ್ತೆ ಹೇಳಿದ್ರೆ, ತೊಳತಲ್ ನಡೆದ ಫಾಜಿಲ್ ಹತ್ಯೆ, ಪ್ರವೀಣ್ ನೆಟ್ಟಾರ್ ಹತ್ಯೆಗೆ ಪ್ರತೀಕಾರ ಎಂಬಂತ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಆ ರೀತಿಯಾಗಿ ಒಬ್ಬ ನಾಯಕ ಅವರು ಸಂಘಟನೆಯಲ್ಲಿ ಇರುವವರು. ಹೌದು. ವಿಶ್ವ ಹಿಂದೂ ಪರಿಷತ್ ಅಂತ ಹೇಳಿದ್ರೆ ಸಂಘ ಪರಿವಾರದ ಒಂದು ಸಂಘಟನೆ. ಹೌದು. ಆ ಸಂಘಟನೆಯಲ್ಲಿ ಪ್ರಮುಖ ಜವಾಬ್ದಾರಿಯಲ್ಲಿ ಇರುವವರು. ಅವರ ಹೇಳಿಕೆಯನ್ನು ಅವರು ಉದ್ದೇಶಪೂರ್ವಕವಾಗಿಯೇ ಹೇಳಿದ್ದದ್ದು ಸ್ಪಷ್ಟ. ಓಕೆ. ಅದು ಸಹ ಉಳ್ಳಾಲದಂತ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ. ಉಳ್ಳಾಲ ಅಂದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ. ಹೌದು. ಅಲ್ಲಿ ಮುಸ್ಲಿಂ ಬಾಹುಳ್ಯದ ಪ್ರದೇಶ. ಹೌದು. ಆ ಪ್ರದೇಶದಲ್ಲಿ ಅಂತ ಹೇಳಿಕೆಯನ್ನು ಕೊಟ್ಟರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೂ ಮತಗಳ ಕ್ರೋಢೀಕರಣ ಆಗುತ್ತದೆ ಎನ್ನುವಂತ ಬಲವಾದ ನಂಬಿಕೆಯಲ್ಲಿ ಆ ಹೇಳಿಕೆ ಕೊಟ್ಟಿರುತ್ತೆ ಹೊರತು ಕೊಲೆ ಪ್ರಕರಣಕ್ಕೂ ಇವರ ಹೇಳಿಕೆಗೂ ಏನು ಸಂಬಂಧ ಇಲ್ಲ. ಆ ಹತ್ಯೆಯ ಸಂದರ್ಭದಲ್ಲಿ ಅದನ್ನು ಯಾವ ಸಂಘಟನೆ ಒಪ್ಪಿಕೊಳ್ಳಿಲ್ಲ. ಆಗ ಅಲ್ಲಿದ್ದ ಲಭ್ಯ ಸಾಕ್ಷ್ಯಗಳ ಆಧಾರದಲ್ಲಿ ಪೊಲೀಸರು ಅದರಲ್ಲಿ ಆರೋಪಿಗಳನ್ನು ಬಂಧಿಸಿರುವುದು. ಅದರಲ್ಲಿ ಒಳಗೊಂಡಂತ ಆರೋಪಿಗಳು ಈ ಹಿಂದೆ ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರೇ ಹೊರತು ಹಿಂದೂ ಪರ ಸಂಘಟನೆಯಲ್ಲಿ ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡವರಲ್ಲ. ಒಂದು ಮೆರವಣಿಗೆ ಆಗುತ್ತೆ, ಸಭೆ ಸೇರುತ್ತೆ, ಅಲ್ಲಿ ಸಾವಿರಾರು ಮಂದಿ ಹೋಗ್ತಾರೆ. ಅವರನ್ನೆಲ್ಲ ಆ ಸಂಘಟನೆಯಲ್ಲಿ ಇದ್ದವರಂತ ಹೇಳಲಿಕ್ಕೆ ಬರಲ್ಲ. ಸಂಘಟನೆಯಲ್ಲಿ ಜವಾಬ್ದಾರಿಯಿಂದ ಯಾರು ಇರ್ತಾರೆ ಅವರನ್ನು ಮಾತ್ರ
ಸಂಘಟನೆಯಲ್ಲಿ ಸರ್ ಇಲ್ಲಿ 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 ಒಂದು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ, ಸಂಘಟನೆಯಲ್ಲಿ ಜವಾಬ್ದಾರಿ ಇದ್ರೆ ಮಾತ್ರ ಅವ ಸಂಘಟನೆಯವನಾಗ್ತಾನ? ಅಲ್ಲಲ್ಲ, ಸಂಘಟನೆ ಅಂತ ಹೇಳಿದ್ರೆ ಜವಾಬ್ದಾರಿ ಇದ್ದವರಿಗೆ ಅದರ ಜವಾಬ್ದಾರಿ ಇರುತ್ತೆ ಅಂತ. ಓಕೆ. ಈಗ ಶರಣ್ ಪಂಪಲ್ ಅವರ ಒಬ್ಬ ಕಾರ್ಯಕರ್ತನಾಗಿದ್ರೆ ಅವ ಸಂಘಟನೆಯಲ್ಲಿ ಇರೋದಿಲ್ವಾ ಸರ್ ತಮ್ಮ ಪ್ರಕಾರ? ಹಾಗಾದ್ರೆ ಇಲ್ಲ, ಕಾರ್ಯಕರ್ತ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತ ಆಗಿರ್ಬೋದು, ಅವ್ರು ನಾಳೆ ಕಾಂಗ್ರೆಸ್ ಕಾರ್ಯಕರ್ತ ಆಗ್ಬೋದು, ಇನ್ನೊಬ್ಬ ಕಮ್ಯುನಿಸ್ಟ್ ಕಾರ್ಯಕರ್ತ ಆಗ್ಬೋದು. ಅದ್ರಲ್ಲಿ ನೀವು ನೀವು ಕಾರ್ಯಕರ್ತ ಅಂತ ಹೇಳಲಿಕ್ಕೆ ಬರಲ್ಲ. ಓಕೆ ಓಟರೇ ಓಕೆ ಜವಾಬ್ದಾರಿ ಇದ್ದವ್ರು ಜವಾಬ್ದಾರಿ ಇದ್ದವ್ರೆ. ಓಕೆ. ಆದ್ರಿಂದಾಗಿ ನೀವು ಪ್ರತಿಯೊಂದನ್ನು ಎಲ್ಲರೂ ಕೇಸರಿ ತಾವು ಹಾಕೊಂಡಿದ್ದಾರೆ ಅಂತ ಹೇಳಿ ಅವರನ್ನು ಬಿಜೆಪಿ ಅವರದಲ್ಲ ಬ್ರ್ಯಾಂಡ್ ಮಾಡಿದ್ದಾರೆ. ಅಲ್ಲ ಸರ್, ಹಾಗಾದ್ರೆ ಬಿಜೆಪಿ ಬೆಂಬಲಿಸುವವರು ಬಿಜೆಪಿಗರಲ್ಲ ಹಾಗಾದ್ರೆ ತಮ್ಮ ಪ್ರಕಾರ? ಅಲ್ಲ, ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ. ಓಕೆ. ಆ ಪಕ್ಷದಲ್ಲಿ ಇದ್ದವರು ಇದ್ದಾರೆ, ಹೋದವರು ಇದ್ದಾರೆ, ಬಂದವರು ಇರ್ತಾರೆ. ಓಕೆ. ಇರುವಷ್ಟು ದಿನ ಅವರು ಯಾರು ಸರ್? ಇರುವಷ್ಟು ಜನ ಅವರೊಂದು ಕಾರ್ಯಕರ್ತರು ಅಂತ ಅವರನ್ನು ಲೆಕ್ಕಕ್ಕೆ ತಗೊಳ್ಳುದಿಲ್ಲ ಪಕ್ಷ. ಓಕೆ. ಹಾಗೆ ಇಲ್ಲಿ ಆಗಿರೋದು ಎಷ್ಟೇ ಜವಾಬ್ದಾರಿಯಿಂದ ಸ್ಥಾನದಲ್ಲಿದ್ದವರು ಹೇಳಿದಂತ ಮಾತು. ಅವರು ಅದನ್ನು ಬಾಯಿ ಮಾತಿಗೆ ಜನ ಅಲ್ಲ ಸರ್, ಇವಾಗ ಜನರಿಗೆ ಒಂದು ರೀತಿಯ ಚರ್ಚೆ ಆಗ್ತಾ ಇದೆ, ಅಂದ್ರೆ ಯಾಕಾಗಿ ಹೇಳಿದ್ರು ಅಂತ. ಇದನ್ನ ಯಾವ ರೀತಿ ಜನ ರಿಸೀವ್ ಮಾಡಬೇಕು ನಿಮ್ಮ ಪ್ರಕಾರ? ಯಾವ ರೀತಿ ಅದನ್ನ ತೆಗೆದುಕೊಳ್ಬೇಕು? ಇದು ಒಂದು ರಾಜಕೀಯ ಪ್ರೇರಿತ ಹೇಳಿಕೆಯ ಹೊರತು ಮತ್ತು ಅದನ್ನು ಉದ್ದೇಶಪೂರ್ವಕವಾಗಿಯೇ ಹೇಳಿದ್ದಾರೆ. ಓಕೆ ಓಕೆ. ಯಾಕಂದ್ರೆ ಆ ಹೇಳಿಕೆ ಎಲ್ಲಿಂದ ಹೊರ ಬಂತು? ಉಳ್ಳಾಲದಂತ ಕೋಮು ಸೂಕ್ಷ್ಮ ಪ್ರದೇಶದಿಂದ. ಅಂದ್ರೆ ನೀವು ಹೇಳುವಂತದ್ದು ಕಂಪ್ಲೀಟ್ ಆಗಿದ್ದು ಒಂದು ರಾಜಕೀಯ ಉದ್ದೇಶದಿಂದ ಹೇಳಿದಂತ ಮಾತು ಅಂತ. ಓಕೆ ಓಕೆ, ರೈಟ್. ಯಾಕಂತ ಹೇಳಿದ್ರೆ ಅಲ್ಲಿ ಮುಂದಿನ ಚುನಾವಣೆಗೆ ವಿಶ್ವ ಹಿಂದೂ ಪರಿಷತ್ ಆಗಲಿ ಬಿಜೆಪಿಯ ಇವರಿಗೆಲ್ಲ ಅಲ್ಲಿ ಹಿಂದೂ ಮತಗಳನ್ನು ಪರಿಗಣಿಸಬೇಕು. ಓಕೆ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಇಂದ ಯುಟಿ ಖಾದರ್ ಅಭ್ಯರ್ಥಿ ಸ್ಪಷ್ಟ. ಓಕೆ ಓಕೆ. ಆ ಕಡೆಯಿಂದ ಎಲ್ಡಿಪಿ ಅವರು ಕ್ಯಾಂಡಿಡೇಟ್ ಹಾಕುವುದು ಸ್ಪಷ್ಟ. ಈ ಕಡೆಯಿಂದ ಜೆಡಿಎಸ್ ಅವರು ಕ್ಯಾಂಡಿಡೇಟ್ ಹಾಕುವುದು ಸ್ಪಷ್ಟ. ಓಕೆ. ಅದರಿಂದಾಗಿ ಅಲ್ಲಿ ಹಿಂದೂ ಮತಗಳನ್ನು ಕ್ರೋಢೀಕರಿಸಬೇಕಾದ್ರೆ ಹಿಂದೂಗಳ ಮನಸ್ಸಿನಲ್ಲಿ ಒಂದು ಹುಳ ಬಿಡಬೇಕು. ಓಕೆ. ಅದನ್ನ ಶರಣ್ ಪಂಪಲ್ ಮಾಡಿದ್ದಾರೆ ಇವತ್ತು ಅಂತ ತಾವು ಹೇಳ್ತಾ ಇದ್ದೀರಾ? ಉದ್ದೇಶಪೂರ್ವಕವಾಗಿ ಮಾಡಿದ್ರು. ಓಕೆ ಓಕೆ, ರೈಟ್ ರೈಟ್. ಶರಣ ಪಂಪಲಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಎಸ್ ಎಸ್ ಎಸ್. ಈ ರೀತಿಯ ಭಾಷಣ ಮಾಡಿದ್ರೆ ಆ ರೀತಿಯ ಉತ್ತರ ಸಿಗಬಹುದು. ಎಸ್ ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ರು. ಅವರು ಹೇಳುವಂಥದ್ದು ಇದು ಉದ್ದೇಶಪೂರ್ವಕವಾಗಿರುವಂಥದ್ದು, ಹಾಗಾಗಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಳ್ಳಾಲದಲ್ಲಿ ಬೇರೆ ಬೇರೆ ಅಂದರೆ ಕಾಂಗ್ರೆಸ್ನ ವೋಟರ್ನ ನಡುವೆ ಫೈಟ್ ಇದೆ, ತುಂಬಾ ಪ್ರಬಲ ಫೈಟ್ ಇರುವ ಕಾರಣ ಅಲ್ಲಿ ಹಿಂದೂ ಮತಗಳನ್ನು ಕ್ರೋಢೀಕರಣಗೊಳಿಸ್ಬೋದು ಅನ್ನುವಂಥ ಉದ್ದೇಶದಿಂದಲೇ ಇದನ್ನು ಹೇಳಿದ್ದಾರೆ ಅನ್ನೋಂಥದ್ದನ್ನು ಹೇಳಿದರು. ಸೊ ಅಲೆಕ್ಸಾಂಡರ್ ಅವರ ಏನು ಹೇಳ್ತೀರಾ? ಉದ್ದೇಶದ ಬಗ್ಗೆ ಮಾತನಾಡಿದರು ಅವರು. ಅವರ ಉದ್ದೇಶ ಯಾವುದೇ ಇರಬಹುದು, ಆದರೆ ಈಗ ಅವರಿಗೆ ಒಂದೇ ಒಂದು ಕ್ಷೇತ್ರ ಇರುವುದು ಉಳ್ಳಾಲ ಕ್ಷೇತ್ರ. ಈ ಹಿಂದೂಗಳ ಕ್ಷೇತ್ರ ಅಂತ ಹೇಳುವುದಿಲ್ಲ ನಾನು, ಅದು ಜಾತಿವಾದಿಗಳ ಕ್ಷೇತ್ರ. ಈಗ ಅಲ್ಲಿ ಮುಸ್ಲಿಮರು ಇರಬಹುದು, ಕ್ರಿಶ್ಚಿಯನ್ ಇರಬಹುದು, ಹಿಂದೂಗಳಿರ್ಬೋದು, ಆದರೆ ಎಲ್ಲರೂ ಭಾರತ ದೇಶವಾಸಿಗಳು, ಕನ್ನಡಿಗರು, ತುಳುವರು. ಅವರ ಮಧ್ಯೆ ಏಕತೆ ಬರುವಂತಹ ನೀವು ಹೇಳಿಕೆ ನೀಡಬೇಕೇ ಹೊರತು, ಅಥವಾ ಅಲ್ಲಿ ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ವಿಷಯಗಳ ಬಗ್ಗೆ ನೀವು ಮಾತಾಡಬೇಕೇ ಹೊರತು ಜಾತಿ ಧರ್ಮಗಳ ನಡುವೆ ಒಡಕು ಹುಟ್ಟಿಸುವಂತಹ. ಅಲೆಕ್ಸಾಂಡರ್ ಅವರೇ, ಅವ್ರು ಹೇಳ್ತಾರೆ ಇದು ನಮ್ಮ ಹಿಂದೂ ಧರ್ಮವನ್ನ, ಹಿಂದೂ ಜನರನ್ನ ಅಥವಾ ಹಿಂದೂ ಸಂಘಟನೆಗಳನ್ನ ಒಗ್ಗೂಡಿಸೋಕ್ಕೋಸ್ಕರ ನಾವು ಇದನ್ನ ಮಾಡ್ತೀವಿ ಅಂತ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ಭಾರತ ದೇಶದವರೆಲ್ಲರೂ ಹಿಂದೂಗಳು. ಜಾತಿ ಧರ್ಮದ ಆಧಾರದಲ್ಲಿ ನಾವು ವಿಂಗಡಿಸಲ್ಪಡಬೇಕಾಗಿಲ್ಲ. ನಾವು ಭಾರತೀಯರು, ಹಿಂದೂಗಳು. ಭಾರತ ದೇಶದಲ್ಲಿ ನೆಲೆಸಿದವರೆಲ್ಲರೂ ಹಿಂದೂಗಳು. ಭಾರತ ದೇಶದ ನೆಲ, ಜಲ, ಮಣ್ಣನ್ನು ಉಸಿರಾಡುವವರು, ಗಾಳಿಯನ್ನು ಕೂಡ ಉಸಿರಾಡುವವರು ಒಪ್ಕೊಳ್ಬಹುದು. ಆದ್ರೆ ಎಲ್ಲರೂ ಒಪ್ಕೊಳ್ಬೇಕಲ್ಲ ಸರ್? ನೋಡಿ, ಇನ್ನೊಂದು ಅವರು ಅಲ್ಲಿ ಮಾತನ್ನು ಹೇಳಿದ್ದಾರೆ, ನಮಗೆ ಉಳ್ಳಾಲದಲ್ಲಿ ಹಿಂದೂ ಶಾಸಕ ಬೇಕು ಅಲ್ಲಿ, ಅದು ಕಾಂಗ್ರೆಸ್ ಆದ್ರೂ ಪರವಾಗಿಲ್ಲ, ಬಿಜೆಪಿ ಆದ್ರೂ ಪರವಾಗಿಲ್ಲ ಅಂತ. ಇನ್ನೊಂದು ಕರೆ ಇದೆ ಸರ್, ತೆಗೆದುಕೊಡ್ತೀನಿ. ಹಲೋ ಹಲೋ ಹಲೋ, ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ನಾನು ಹೇಳಿದೆ ಈಗಾಗಲೇ ಉಳ್ಳಾಲದಲ್ಲಿ ಹಿಂದೂ ಶಾಸಕ ಬೇಕು ಅಂತ. ಕರೆ ಬಂದಿದೆ. ಹಲೋ ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ರೋಸಿ ಅಂತ ಹೇಳಿ. ಓಕೆ. ಆಕ್ಚುಲಿ ಇವರು ನೀವು ಮಾತಾಡ್ಬೇಕಾದ್ರೆ ಈಗ ಹೇಳಿದ್ರಿ ಹಿಂದೂ ಇದನ್ನ ಕಟ್ಟಿ ಇಡುವಂತದ್ದು, ಸಂಘಟನೆ ಬಗ್ಗೆ ಮಾತನಾಡುವಂತದ್ದು ಅಂತ. ಇವರು ಹಿಂದೂ ಅಂತ ಹೇಳೋದು ಮಾತ್ರ ಅಲ್ಲ ಸರ್, ನಮ್ಮ ಅಭಿಪ್ರಾಯದ ಪ್ರಕಾರ ಹಿಂದೂ ಸಂಘಟನೆ ಅಂತ ಹೇಳಿ ನೀವು ಹೇಳ್ಬೇಕಾದ್ರೆ ನಿಮ್ಮ ಮನೆಗಳಲ್ಲಿ ಅಥವಾ ಮಕ್ಕಳಿಗೆ ನೀವು ಎಷ್ಟು ನೀವು ಪಾಠಗಳನ್ನ ಹೇಳ್ತೀರಿ, ಹಿಂದೂ ಸಂಪ್ರದಾಯದ ಬಗ್ಗೆ ಎಷ್ಟು ನೀವು ಗಮನವನ್ನ ಕೊಡ್ತೀರಿ, ಪ್ಲಸ್ ನೀವು ರಾಮಾಯಣ ಮಹಾಭಾರತ ಅಥವಾ ಬೇರೆ ಎನ್ನೇ ಆಗಲಿ ಅದನ್ನೆಲ್ಲ ನೀವು ಹೇಳಿಕೊಟ್ಟು ಮಕ್ಕಳನ್ನ ಇವಾಗಿನ ಇದನ್ನ ಅವರು ಇಂಪ್ರೂವ್ಮೆಂಟ್ ಮಾಡ್ಬೇಕು ಹೊರತು ಈ ತರ ಹೇಳಿಕೆಗಳನ್ನ ಹೇಳಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಹಿಂದೂ ಸಂಘಟನೆಗಳನ್ನ ಕಟ್ಲಿಕ್ಕೆ ಆಗೋದಿಲ್ಲ ಸರ್ ಇದು. ಓಕೆ, ಶರಣ್ ಪಂಪಯ್ಯ ಹೇಳಿಕೆಗೆ ಏನ್ ಹೇಳ್ತೀರಾ ತಾವು? ಹೇಳಿಕೆ ಆಕ್ಚುಲಿ ಅದು ಅವರಿಗೆ ಎಂತ ಹೇಳೋದು, ಅವರಿಗೆ ಅರ್ಥಪೂರ್ಣವಾಗಿ ಅವರಿಗೆ ಗೊತ್ತಾಗ್ಬೇಕು. ಒಂದು ಮಾತಾಡ್ಬೇಕಾದ್ರೆ ಈ ರೀತಿ ಒಂದು ಆಡ್ಬಾರ್ದು ಅನ್ನುವಂಥದ್ದನ್ನ ಅವ್ರು ಯೋಚನೆ ಮಾಡಿ ಹೇಳ್ಬೇಕಾಗಿತ್ತು. ಇದು ಏನು ಜಾತಿ ವಿರುದ್ಧ ಅದು ವಿಷ ಬೀಜ ಬಿತ್ತು ಅಂತ ಇದು ಒಂದು ಮಾತು ಹೇಳಿಕೆ ಅಂತ ಹೇಳ್ತೇವೆ ನಾವಾದ್ರೆ, ಅದು ಕೂಡ ಅಂತ ಒಂದು ಪ್ಲೇಸ್ ಅಲ್ಲಿ ಅವರು ಮಾತಾಡ್ಬೇಕಾದ್ರೆ ಸರಿಯಾದ ಗಮನವಿಟ್ಟು ಅವರು ಕರೆಕ್ಟ್ ಆಗಿ ಯೋಚನೆ ಮಾಡಿ ಮಾತನಾಡ್ಬೇಕಾಗಿತ್ತು. ಅಂದ್ರೆ ಉದ್ದೇಶ ಅಲ್ಲ ಮೇಡಮ್, ಅವರು ಉದ್ದೇಶ ಇಟ್ಕೊಂಡು ಅಲ್ಲಿ ಇಂತ ಮಾತನ್ನ ಹೇಳಲೇಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಮಾತಾಡಿದಾರೆ, ಇಟ್ಕೊಂಡೇ ಮಾತಾಡಿರೋದು ಸರ್ ಇದನ್ನ. ಯಾಕಂದ್ರೆ ಅಲ್ಲಿ ವಿಷ ಬೀಜವನ್ನ ಬಿತ್ತಲಿಕ್ಕೋಸ್ಕರ ಅಂತಾನೆ ಅವರು ಮಾತಾಡಿರುವಂತದ್ದು. ಅಂತ ಪ್ಲೇಸ್ ಅಲ್ಲೇ ಹೋಗಿ ಅವರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಇಟ್ಕೊಂಡೇ ಮಾತಾಡಿದ್ರು. ಓಕೆ, ನಿಮ್ಮ ಪ್ರಕಾರ ಜನ ಏನ್ ಮಾಡ್ಬೇಕು ಇವಾಗ ಇಂತ ಭಾಷಣಗಳನ್ನ ಕೇಳಿದ ಮೇಲೆ? ಇಲ್ಲ, ಇದನ್ನ ಕೇಳೋದಲ್ಲ, ಅವರು ಈ ರೀತಿ ಹೇಳಿಕೆ ಹೇಳ್ತಿದ್ದಾರೆ ಅಂದಾಗ ಜನಗಳು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರತ್ತೆ. ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಾವ್ ಏನ್ ಥಿಂಕ್ ಮಾಡ್ಬೇಕು, ಏನ್ ಯೋಚನೆ ಮಾಡ್ಬೇಕು. ನೆಕ್ಸ್ಟ್ ನಮ್ಗೆ ಇವಾಗ ಎಷ್ಟು ನಮ್ಮ ಕ್ಷೇತ್ರದಲ್ಲಿ ಯಾವ್ದು ರಾಜಕೀಯ ಪಕ್ಷಗಳು ಬಂದಿದಾವೆ, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತದನ್ನ ನೋಡ್ಬೇಕು. ಬಿಟ್ರೆ ಜನಗಳು ಇದನ್ನ ಈ ಮಾತುಗಳನ್ನ ಕಟ್ಟಿಕೊಂಡು ಅವರು ಹೋದ್ರೆ ಉಂಟಲ್ಲ, ಮತ್ತೆ ಕೊಲೆಗಳೇ ಆಗ್ತಾನೆ ಹೋಗ್ತದೆ. ಒಬ್ಬರ ತಲೆ ಒಬ್ಬರು ಇದೇ ತರ ಹೇಳಿಕೆಗಳನ್ನ ಇವಾಗ ಇವ್ರು ಹೇಳಿದ್ರು, ಮುಸ್ಲಿಮ್ಸ್ ಅವರು ಕೂಡ ಹೇಳ್ತಾರೆ ಅದೇ ಮಾತನ್ನ. ಇದೇ ಕಥೆ ಆಗ್ತಾ ಇರತ್ತಲ್ಲ ಸರ್. ನೆಕ್ಸ್ಟ್ ನಿಜ ಇನ್ನೊಂದು ಸಭೆಗಳಲ್ಲಿ ಆಗ್ತದೆ, ಇನ್ನೊಂದು ಸಭೆಯಲ್ಲಿ ಅವ್ರು ಹೇಳ್ತಾರೆ, ಓ ನೀವ್ ಈ ತರ ಮಾತು ಹೇಳಿದ್ದೀರಾ, ಹಾಗಾದ್ರೆ ನಾವು ಕೂಡ ಹೇಳ್ತೇವೆ, ನೀವು 10 ಜನ ಕೊಲೆ ಆಯ್ತು, ನಾನು 20 ಜನನ ಮಟ್ಟಗಿರ್ತೇನೆ ಅಂತ ಹೇಳ್ತಾರೆ. ಯಾಕೆ ಬೇಕು ಈ ಮಾತುಗಳನ್ನ ಹೇಳುವಂತದವರು? ನಿಜ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ದೀರಾ. ಅಗತ್ಯ ಇಲ್ಲ ಸರ್. ಜನ ಚಿಂತಿಸ್ಬೇಕಂತ ಹೇಳ್ತಾ ಇದ್ದೀರಾ ತಾವು? ಹಾಗಾದ್ರೆ ಚಿಂತಿಸ್ಬೇಕು ಸರ್, ಇದನ್ನ ಚಿಂತಿಸ್ಬೇಕು. ಅವರು ಕರೆಕ್ಟ್ ಆಗಿ ಎಲ್ಲವನ್ನು ಯೋಚನೆ ಮಾಡ್ಬೇಕು. ಈ ರೀತಿ ಮಾತಾಡೋದ್ರಿಂದ ತಮ್ಮ ಮಕ್ಕಳ ಮೇಲೆ ಭವಿಷ್ಯಗಳೇನಾಗ್ತದೆ ಸರ್? ಇದೇ ರೀತಿ ಇವರು ಅವರಿಗೆ ಕೊಲೆ ಇವರೇ ಕೊಲೆ ಅಂತ ಹೇಳಿದ ಅವರ ಸ್ವಂತ ಮಕ್ಕಳುಗಳು ಒಂದು ದಿವಸ ಕೊಲೆಗೆ ಕಾರಣರಾಗ್ಬೋದಲ್ವಾ? ಇನ್ನು ನೆಕ್ಸ್ಟ್ ಬೆಳೀತಾ ಇದೇ ರೀತಿ ಇವರು ವಿಷ ಬೀಜಗಳನ್ನ ಬೆತ್ತುತ್ತಾ ಹೋದ್ರೆ ಮುಸ್ಲಿಮ್ಸ್ ಅವ್ರು ಹೇಳ್ತಿರ್ತಾರೆ, ಇವರು ಕ್ರಿಶ್ಚಿಯನ್ಸ್ ಅವ್ರು ಹೇಳ್ತಾರೆ, ಇನ್ನು ಇವರು ಹಿಂದೂಗಳು ಹೇಳ್ತಾ ಇರ್ತಾರೆ ಅಂದ್ರೆ ಒಬ್ಬರ ಮಕ್ಕಳು ಒಬ್ಬರ ನೆಕ್ಸ್ಟ್ ನಮ್ಮ ಸಮಾಜದಲ್ಲಿ ಜನಗಳಲ್ಲಿ ಉಳಿತಾರೆ ಹಾಗಾದ್ರೆ ಕೊಲೆಗಳನ್ನ ಮಾಡ್ತಾ ಹೋದ್ರೆ. ನಿಜ. ಧನ್ಯವಾದ. ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್, ಇದು ಒಬ್ಬ ಮಹಿಳೆ ಒಬ್ರು ಆಕ್ರೋಶ ಭರಿತರಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಕೊಲೆ ಅಂದ್ರೆ ಏನು ಅರ್ಥ, ಇವರು ಹೇಳ್ಬಿಡ್ತಾರೆ, ಇನ್ನೊಂದು ಮುಸ್ಲಿಂ ಮುಖಂಡ ಇನ್ನೊಂದೇನೋ ಹೇಳಬಹುದು ಅಂತ. ಸೊ ಈ ರೀತಿ ಆದ್ರೆ ಸಮಾಜ ಸರಿಯಾಗುವುದಿಲ್ಲ, ಸಮಾಜಕ್ಕೆ ಒಳ್ಳೆ ಸಂದೇಶ ಎಲ್ಲಿ ಹೋಯಿತು? ಸೊ ಅಲೆಕ್ಸಾಂಡರ್ ಅವರೇ, ತಾವು ಮಾತನಾಡ್ತಾ ಇದ್ರಿ. ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, ಓಕೆ, ಇದು ಹಿಂದೂ ಸಂಸ್ಕೃತಿಯ ವಿರುದ್ಧ ಮಾತು. ಭಾರತ ದೇಶದ ಯಾವುದೇ ಒಬ್ಬ ಪ್ರಜೆ, ಭಾರತ ಪ್ರಿಯ ಯಾವುದೇ ಒಬ್ಬ ಪ್ರಜೆ ತನ್ನವರನ್ನು ದೂಷಿಸಲು ಅಥವಾ ಮೋಸಗೊಳಿಸಲು ಇಷ್ಟಪಡುವುದಿಲ್ಲ. ಓಕೆ, ಎಲ್ಲರೂ ಒಬ್ಬರನ್ನೊಬ್ಬರು ವಿಶ್ವಾಸಭರಿತ ದೃಷ್ಟಿಯಿಂದ ನೋಡತಕ್ಕದ್ದು ಹಾಗೂ ಸಾಮರಸ್ಯ ಭರಿತ ಜೀವಿತವನ್ನು ಜೀವಿಸಲು ಒಂದು ಅನುವು ಮಾಡಿಕೊಡಬೇಕು. ನಾವು ಯಾವಾಗಲೂ ಇಂತಹ ಪ್ರಚೋದನಕಾರಿ ಹೇಳಿಕೆಗಳಿಂದ ದೂರ ಸರಿದು ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು. ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಇಡೀ ಕರ್ನಾಟಕದಲ್ಲಿ ತೆರಿಗೆ ಕಟ್ಟುವುದರಲ್ಲಿ ಮೊದಲಿಗರು. ಅದನ್ನು ನಾವು ಬೆಳೆಸಬೇಕೇ ಹೊರತು ಅಭಿವೃದ್ಧಿಯ ಕಡೆಗೆ ನಮ್ಮ ಮಕ್ಕಳನ್ನು ಪ್ರಚೋದಿಸಬೇಕೇ ಹೊರತು ನಾವು ಕೈಗಾರಿಕೆಗಳನ್ನು ಪ್ರತಿ ವರ್ಷಕ್ಕೆ ಇಷ್ಟು ಮಕ್ಕಳು ಕಾಲೇಜುಗಳಿಂದ ಹೊರಬರ್ತಿದ್ದಾರೆ, ಕಲಿತು ಹೊರಗೆ ಬರ್ತಿದ್ದಾರೆ. ಹೊರಬಂದು ಅವರು ಮತ್ತೊಮ್ಮೆ ತಮ್ಮ ತಂದೆ ತಾಯಿಗಳಿಗೆ ಭಾರವಾಗಕೂಡದು. ಅವರಿಗೆ ಒಂದು ಸಂದೇಶ ಹೋಗಬೇಕು, ನೀವು ಕಲಿತು ಹೊರಬಂದ ಕೂಡಲೇ ನಿಮಗೊಂದು ಉದ್ಯೋಗ ರೆಡಿ ಇದೆ. ಕಷ್ಟಪಟ್ಟು ಸಾಲ ಮಾಡಿ ಯಾರನ್ನು ಬೇಡಿಕೊಂಡು ನಿಮಗೆ ನೀಡಿದ ವಿದ್ಯಾಭ್ಯಾಸ ಒಂದು ಫಲ ಕೊಡಬೇಕು. ಆ ಫಲ ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಓಕೆ, ರೈಟ್. ತಾವು ಹೇಳ್ತಂಥದ್ದು ಅಂದ್ರೆ ಇಲ್ಲಿ ಅಭಿವೃದ್ಧಿಯ ಬಗ್ಗೆ ಸ್ವಲ್ಪ ಯೋಚಿಸ್ಕೊಳ್ಬೇಕು, ಅಭಿವೃದ್ಧಿಯ ಬಗ್ಗೆ ಈ ರೀತಿಯ ಚರ್ಚೆಗಳಾಗಬೇಕು ಹೊರತು ಈ ಧರ್ಮಗಳ ನಡುವೆ ಜಾತಿಗಳ ನಡುವೆ ಈ ರೀತಿ ಮಾತನಾಡುವುದಲ್ಲ. ಈ ರೀತಿಯ ಉದ್ರೇಕಭರಿತವಾದಂತಹ ಮಾತುಗಳು ಇರಬಾರ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀರಾ ಉದಯಾಚಾರ್ಯ ಅವರೇ?
ನೋಡಿ ಮೇಡಮ್ ಒಬ್ರು ಕಾಲ್ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿ ಹೇಳಿದ್ರು. ಓಕೆ. ನೋಡಿ, ಆಕ್ರೋಶದ ಕಟ್ಟೆ ಜನರಲ್ಲಿ ಹೊಡಿತಾ ಇದೆ. ಇದು ಒಂದು ಸ್ಯಾಂಪಲ್. ಓಕೆ. ನಾನು ಈ ಕಾರ್ಯಕ್ರಮಕ್ಕೆ ಬರೋ ಮುಂಚೆ ಕೂಡ ಬೆಳಗಿನಿಂದ ನನಗೆ ಸುಮಾರು ಕಾಲ್ಸ್ ಬಂತು ಈ ವಿಚಾರವಾಗಿ. ಅವರು ಕೂಡ ಶರಣ್ ಅವರು ಹೇಳಿದ್ದು ತಪ್ಪು. ಯಾಕಂತ ಹೇಳಿದ್ರೆ ನೋಡಿ, ಆನ್ ಐ ಫಾರ್ ಆನ್ ಐ ವಿಲ್ ಮೇಕ್ ದಿ ಹೋಲ್ ವರ್ಲ್ಡ್ ಬ್ಲೈಂಡ್ ಅಂತ ಹೇಳ್ತಾರೆ. ನಾನು ಅವರನ್ನು ಕಡಿಯೋದು, ಅವರು ನಮ್ಮನ್ನು ಕಡಿಯೋದು ಅಂತ ಹೇಳಿ ಆದರೆ ಜನರು ಎಲ್ಲಿರ್ತಾರೆ, ಎಲ್ಲರೂ ಕುರುಡಾಗಿ ಬಿಡ್ತಾರೆ ಅಂತ ಹೇಳಿದ್ರೆ ಅರ್ಥ. ನೋಡಿ, ಒಂದು ಸಿಂಪಲ್, ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳಿದ್ದಾರೆ, ಧರ್ಮ ಮತ್ತು ಧರ್ಮದ ನಡುವೆ ಯಾವತ್ತೂ ಯುದ್ಧ ಆಗಲಿಲ್ಲ ಅಂತೆ. ಯುದ್ಧ ನಡೆದದ್ದು ಕೇವಲ ಅಧರ್ಮ ಮತ್ತು ಅಧರ್ಮದ ಮಧ್ಯೆ ಮಾತ್ರ ಅಂತೇಳಿ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಸ್ಟೇಟ್ಮೆಂಟ್ ಕೊಟ್ಟವರು ಧರ್ಮದವರಲ್ಲ, ಅಧರ್ಮೀಯರು. ಅದು ಬೇಕಾದರೆ ಹಿಂದೂಗಳೇ ಆಗಿರಲಿ ಅಥವಾ ಮುಸಲ್ಮಾನರೇ ಆಗಿರಲಿ, ಅವರಿರುವವರು ಕೇವಲ ಬೆರಳೆಣಿಕೆ ಅಷ್ಟೇ. ಅವರು ಒಂದು 2%, 3% ಜನರಿರ್ಬೋದು. ನಮ್ಮ ಫ್ರೆಂಡ್ ಹೀಗೇನೆ ಬರುವಾಗ ಒಬ್ರು ಹೇಳಿದ್ರು, ಹೀಗೇನೆ ಉದಯ್ ಈ ಬಗ್ಗೆ ಎಲ್ಲಿಯಾದರೂ ಡಿಬೇಟಿಗೆ ಸಿಕ್ಕಿದ್ರೆ ನಂದೊಂದು ಸ್ಟೋರಿ ಹೇಳು ಅಂತೇಳಿ. ಏನಂತ ಹೇಳಿದ್ರೆ, ಅವರೊಂದು ಭಾಳ ಒಂದು ಹಾಸ್ಯಾಸ್ಪದವಾಗಿ ಒಂದು ಉಲ್ಲೇಖ ಮಾಡಿ ಹೇಳಿದ್ರು. ಏನಂತ ಹೇಳಿದರೆ, ಈ ಮಂಗಳೂರಿನಲ್ಲಿ ಹಿಂದೂಗಳಿಗೆ ಯಾರಿಗೆಲ್ಲ ತಲೆಯಲ್ಲಿ ಉಂಟು ಮುಸಲ್ಮಾನರನ್ನು ಕಡಿಬೇಕು ಅಂತೇಳಿ ಅವರನ್ನೆಲ್ಲರನ್ನು ನೇರು ಮೈದಾನಿಗೆ ಕಳಿಸಬೇಕು. ಅದೇ ರೀತಿ ಮುಸಲ್ಮಾನರಿಗೆ ಯಾರೆಲ್ಲ ಹಿಂದೂಗಳನ್ನು ಕೊಲ್ಲಬೇಕು ಅಂತ ಮನಸ್ಸುಂಟು ಅವರನ್ನು ಕರೀಲಿ ನೇರು ಮೈದಾನಿಗೆ. ಅವರವರು ಕರೆದು ಸಾಯ್ಲಿ. ಸತ್ತರೆ 1%, 2% ಜನರು ಸಾಯ್ತಾರೆ. ಸತ್ತರೆ ನಾವು 97-98% ಜನರಿದ್ದಾರೆ. ನಮಗೆ ಶಾಂತಿ ಬೇಕು, ನಮಗೆ ನೆಮ್ಮದಿ ಬೇಕು, ನಾವು ನೆಮ್ಮದಿಯಿಂದ ಬದುಕೋಣ, ಅವರನ್ನೆಲ್ಲ ಬಿಟ್ಟು ಅವರೆಲ್ಲ ಸಾಯ್ಲಿ, ಹೋಗ್ಲಿ ಆಚೆ ಅಂತೇಳಿ ಬಹಳ ನೊಂದು ಹೇಳ್ತಿದ್ದಾರೆ ಈ ವಿಚಾರವನ್ನು. ಮತ್ತು ನೋಡಿ, ಹೆಚ್ಚಾಗಿ ಈ ಕೆಲವು ಹಿಂದೂ ಪರ ಸಂಘಟನೆಯವರಲ್ಲಿ ನೋಡಿ, ಯಾರಾದರೂ ಒಬ್ಬ ಹಿಂದೂ ಕೊಲೆ ಆಯಿತು ಅಂತೇಳಿ ಅಥವಾ ಅವನಿಗೇನೊಂದು ಆಯಿತು, ಮರ್ಡರ್ ಆಯಿತು, ಅದರ ಹಿಂದೆ ಮುಸಲ್ಮಾನರು ಇದ್ದಾರೆ ಅಂತ ಹೇಳಿದರೆ ತಕ್ಷಣ ಅವನು ಸಂಘ ಪರಿವಾರದ ಸದಸ್ಯನೋ ಅಥವಾ ಕಾರ್ಯಕರ್ತನೋ ಏನೋ ಆಗಿಬಿಡ್ತಾರೆ. ಅವನು ಅಲ್ಲ ಅಂತ ಹೇಳಿ ಯಾರೋ ಹಿಂದೂಗಳೇ ಹೊಡೆದಿದ್ರೆ ಅದಕ್ಕೆ ಅವರು ತಲೆ ಹಾಕಿ, ಯಾಕಂತ ಹೇಳಿದ್ರೆ ಅವರಿಗೆ ಅಲ್ಲಿ ಯಾವುದೇ ರೀತಿಯಾದ ಒಂದು ರಾಜಕೀಯ ಬೇಳೆ ಬೇಯಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ, ಬಹುಶಃ ರೀಸೆಂಟಾಗಿ ಇದರ ಬುನಾದಿ ಆಡಿದವರೇ ನಮ್ಮ ರಾಜ್ಯಾಧ್ಯಕ್ಷರು ಕಟೀಲ್ ಅವರು. ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು. ನೀವು ಜಾಬ್ಸ್ ಬಗ್ಗೆ ಮಾತಾಡಬೇಡಿ, ರೋಡ್ಸ್ ಕೇವಲ ಲವ್ ಜಿಹಾದ್ ಇದು ದೊಡ್ಡ ಮಾರಕ ಅಂತ ಹೇಳಿ ಇದರಿಂದ ಒಂದು ಬತ್ತಿ ಹತ್ತಿಸಿ ಕೊಟ್ಟರು. ಪಾಪ ಇವರು ಹಿಡ್ಕೊಂಡು ಗದ್ದಣಿಗೆ ತಿರುಗಾಡ್ತಾ ಇದ್ದಾರೆ ಅಷ್ಟೇ, ಈಗ ನಡೆಯುವಂಥದ್ದು ಅಷ್ಟೇ. ನೋಡಿ, ಇವರಿಗೆ ಒಂದು ಪ್ರಶ್ನೆ ಮಾಡ್ತಾನೆ. ಈಗ ನಾನು ಕಳೆದ ಬಾರಿ ಕೂಡ ಬೇರೆ ಒಂದು ವಾಹಿನಿಯಲ್ಲಿ ಒಂದು ಡಿಬೇಟಿಗೆ ಹೋಗಿದ್ದೆ. ಆವಾಗ ಕೂಡ ಈ ವಿಚಾರವಾಗಿ ಮಾತಾಡಿದ್ದೆ. ಈ ಲವ್ ಜಿಹಾದ್ ಮತ್ತು ಹ್ಯೂಮನ್ ಟ್ರಾಫಿಕಿಂಗಿಗೆ ಇವೇನು ವ್ಯತ್ಯಾಸ? ಪಾಪ ಅವರ ವಕ್ತಾರರು ಬಂದವರಿಗೆ ಅವ್ರಿಗೇನು ಅದರ ವಿಚಾರ ಗೊತ್ತಿಲ್ವ ಏನೋ ಗೊತ್ತಿಲ್ಲ. ಓಕೆ, ಅವರು ಏನೋ ಬಂದು ಮಾತಾಡಿಬಿಟ್ರು, ಹೋದರು, ಬಂದು ಕಾಟಾಚಾರಕ್ಕೆ ಬಂದು. ನೋಡಿ, ನಾನು ಹೇಳುವಂಥದ್ದು ಇಷ್ಟೇ. ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದರು, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಮುಸಲ್ಮಾನರು ಕಣ್ಣು ಹಾಕಿದರೆ ನಾವು ಅವರಿಗೆ ಬುದ್ಧಿ ಕಲಿಸುವೆ ಅಂತೇಳಿ. ಅದೇ ಬದಲಿಗೆ ಸಮಗ್ರವಾಗಿ ಎಲ್ಲ ಹೆಣ್ಣು ಮಕ್ಕಳ ಸೇಫ್ಟಿಯನ್ನು ನಾವು ನೋಡ್ಕೊಳ್ತೇವೆ, ಅವರಿಗೆ ಉಪದ್ರ ಕೊಡುವ ಹಿಂದೂ ಆಗಿರಲಿ ಮುಸಲ್ಮಾನ ಆಗಿರಲಿ ಯಾರಾಗಲಿ ಅವನ ವಿರುದ್ಧ ನಾವು ಕಠಿಣ ಕ್ರಮ ತಗೊಳ್ತೇವೆ ಅಂತ ಹೇಳ್ತೀರಿ, ನಾನು ಅವರಿಗೆ ಸೆಲ್ಯೂಟ್ ಹೊಡ್ತಿದ್ದೆ. ಇದು ಮಾತನ್ನು ನಾನು ಆ ವಾಹಿನಿಯಲ್ಲಿ ಕೂಡ ನಾನು ಹೇಳಿದೆ. ಆದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಒಬ್ಬ ಹಿಂದೂ ಕಾರ್ಯಕರ್ತ ಹಲವಾರು ಕೇಸ್ಗಳು ಬಿದ್ದ, ಅದು ಅವರ ಸ್ಟೇಟ್ಮೆಂಟ್ ಆದಮೇಲೆ ಒಂದು 2-3 ಕೇಸ್ಗಳು ಸಿಕ್ಕಿಬಿದ್ದಿದೆ. ಪುತ್ತೂರಲ್ಲಿ ಸಿಕ್ಕಿಬಿದ್ದಿದೆ, ಮೂಡಬಿದ್ರೆಯಲ್ಲಿ ಸಿಕ್ಕಿಬಿದ್ದಿದೆ, ನಮ್ಮ ಕಾರವಾರದಲ್ಲಿ ಸಿಕ್ಕಿಬಿದ್ದಿದೆ. ಹಿಂದೂ ಕಾರ್ಯಕರ್ತನೇ ಅವನು ಹೋಗಿ ಒಂದು ಹೆಣ್ಣು ಮಗಳ ಬಾಳು ಹಾಳು ಮಾಡಿದ್ದಾನೆ. ಬೇರೆ ಯಾರೂ ಅಲ್ಲ, ಹಿಂದೂ ಹೆಣ್ಣು ಮಗಳ ಬಾಳನ್ನೇ ಹಾಳು ಮಾಡಿದ. ಅಷ್ಟು ಆದ ಕೂಡಲೇ ಇವರು ಸಂಘಟನೆಯವರು ಬ್ಯಾಕ್ ಆಫ್ ಆಗಿ ಬಿಡ್ತಾರೆ, ನಮಗೂ ಅವನಿಗೇನು ಸಂಬಂಧ ಇಲ್ಲ ಅಂತೇಳಿ ಅವ್ರು ಸಿಕ್ಕಾಕಿ ಬಿದ್ದ ಮೇಲೆ. ಸೊ ಹಾಗಿರುವಾಗ ಇವರು ಆ ರೀತಿಯಾದಂಥ ಟ್ರಿಕ್ಸ್ ಯಾಕೆ ಆಡಬೇಕು? ಸಂರಕ್ಷಣೆ ಕೊಡ್ತವೆ ಅಂತ ಹೇಳಿದ ಮೇಲೆ ಎಲ್ರಿಗೂ ಕೊಡ್ಲಿ ಅಲ್ಲ, ಯಾಕೆ ಹೀಗೆ ಮಾಡಬೇಕು? ಸೊ ಅದು ಇರುವಂಥ ಪ್ರಶ್ನೆ. ಎಸ್, ಖಂಡಿತ. ಈ ನಡುವೆ ನಳಿನ್ ಕುಮಾರ್ ಅವರು ಒಂದು ಭಾಷಣದಲ್ಲಿ ಹೇಳ್ಬಿಡ್ತಾ ಇದ್ರು, ಅಂದ್ರೆ ನಮ್ಮ ಕಾರ್ಯಕರ್ತನ ಒಬ್ಬನನ್ನ ಮುಟ್ಟಿ ನೋಡಿ ಅಂತ. ಲಾಸ್ಟ್ ಟೈಮ್ ಅದು ನೋಡಿ ಅವರು ಕಡದೆ ಹೋಗ್ತಿದ್ದಾರೆ. ಅದು ಸುಮ್ಮನೆ ಅವರಿಗೆ ಅವರ ಮಕ್ಕಳಿಗೆ ಏನು ಮಾಡ್ತಿಲ್ಲಲ್ಲ, ಅವರ ಮಕ್ಕಳು ಸೇಫ್ ಇದ್ದಾರೆ. ಇದು ಪಾಪ ಸಾಯುದು ಹಿಂದುಳಿದ ವರ್ಗದ OBCಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮಕ್ಕಳಿಗೆ ಅವರ ತಲೆಗೆ ವಿಷ ತುಂಬಿಬಿಟ್ಟಿದ್ದಾರೆ ಹಾಗೆ. ಸೊ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ವಿಷ ಇವಾಗ ಅಮಲು ಈಗ ಸ್ವಲ್ಪ ಇಳಿತಾ ಇದೆ. ಆದ್ರಿಂದ ಮತ್ತೆ ನೋಡಿ, ಈಗ ಇನ್ನೊಂದು ಇವರು ಹೆಣ್ಣು ಮಕ್ಕಳ ಸೇಫ್ಟಿ ಅಂತೇಳಿ, ಎಲ್ಲಿ ಹೆಣ್ಣು ಮಕ್ಕಳ ಸೇಫ್ಟಿ ಇದೆ ಸ್ವಾಮಿ? ಮಂಗಳೂರು ಒಂದು ಗಳಿಗೆ ಒಮ್ಮೆ ತಿರುಗಿ ನೋಡಿ, ರಾತ್ರಿ ಹೊತ್ತು ಇಡೀ ವೇಷವಾಟಿಕೆ ಅಡ್ಡ ಆಗಿಬಿಟ್ಟಿದೆ. ದರೋಡೆಗಳು ನಡೀತಾ ಇವೆ, ಸ್ಕಿಲ್ ಗೇಮ್ ನಡೀತಾ ಇವೆ, ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ. ಎಲ್ಲಿ ಇದಾಗಿದೆ? ಅದು ಬಿಟ್ಟು ಇವರಿಗೆ ಅಂತ ಹೇಳ್ತಾರೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿದಾಗೆ ಇವರದ್ದೇ ಸಾಧಾರಣ ಮಟ್ಟಿಗೆ ಕೆಲವು ಸಿಡಿಗಳು ಹೊರಗೆ ಬರಲಿಕ್ಕೆ ಬಾಕಿ ಉಂಟು. ಇವರು ಹೋಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಂತೆ. ಅದರ ಮಧ್ಯದಲ್ಲಿ ನೋಡಿ, ರೀಸೆಂಟ್ಲಿ ಆಗಿ ಒಂದು ಸಿದ್ದರಾಮಯ್ಯ ಅವರ ಪುಸ್ತಕಕ್ಕೆ ನಾವೊಂದು ಸ್ಟೇ ಹಾಕಿದ್ದಕ್ಕೆ ನಮ್ಮೊಬ್ರು ಮಿತ್ರರೊಬ್ರು BJP ವಕ್ತಾರರೊಬ್ರು ಈಗೇನೆ ಒಂದು ಪ್ರಶ್ನೆ ಹಾಕಿದ್ದಾರೆ.
ನಿಮ್ಗೆ ಯಾಕೆ ನೀವು ಸ್ಟೇ ಹಾಕಬೇಕಿತ್ತು, ನಿಮಗೆ ಗೊತ್ತಾಗ್ತಿತ್ತಲ್ಲ ಅದರಲ್ಲಿ ಬುಕ್ಕಲ್ಲಿ ಏನಿದೆ, ಆಮೇಲೆ ನೀವು ಫೈಟ್ ಮಾಡ್ಬೋದಿತ್ತಲ್ಲ. ನೋಡಿ, ಬುಕ್ ರಿಲೀಸ್ ಆಗೋ ಮುಂಚೆನೆ ನಮಗೆ ಅದರಲ್ಲಿ ಕಂಟೆಂಟ್ ಏನಿದೆ ಅಂತೇಳಿ ನಮಗೆ ಗೊತ್ತಿತ್ತೆ. ನಮ್ಗೆ ಗೊತ್ತಿಲ್ವಾ? ನಮ್ಮ ದೇವರ ಶಕ್ತಿ ನಮ್ಗೆ ಗೊತ್ತಿಲ್ವಾ? ಅವ್ರು ಏನು ಒಳ್ಳೇದು ಬರ್ದಿರ್ತಾರ ಸಿದ್ದರಾಮಯ್ಯರ ಬಗ್ಗೆ? ಇಲ್ಲ, ನಮ್ಗೆ ಗೊತ್ತಿದೆ ಏನು ಬರ್ದಿದ್ದಾರೆ. ಸೊ ನಾವು ಅವರಿಗೆ ಇವಾಗ ಓಪನ್ ಚಾಲೆಂಜ್ ಹಾಕ್ತಿದ್ದೇವೆ. ನಿಮ್ಮ 17 ಮಂದಿ ಶಾಸಕರ ಅಥವಾ ನಿಮ್ಮ ನಾಯಕರು ಏನು ನಿಮ್ಮ ಈ ರಾಸಲೀಲೆಯ ಸಿಡಿಗಳನ್ನು ಬಿಡುಗಡೆ ಮಾಡದಾಗೆ ಕೋರ್ಟಿಗೆ ಹೋಗಿ ಸ್ಟೇ ಹಾಕಿದ್ದೀರಾ, ಆ ಸ್ಟೇಯನ್ನು ನೀವು ತೆಗಿರಿ, ನಾವು ಸಿದ್ದರಾಮಯ್ಯರ ಪುಸ್ತಕದ ಬಿಡುಗಡೆಯ ಸ್ಟೇಯನ್ನು ನಾವು ತೆಗಿತೇವೆ. ಇದು ನಿಮಗೆ ಓಪನ್ ಚಾಲೆಂಜ್. ರೈಟ್. ಕಾರ್ಯಕ್ರಮದ ಕೊನೆಯಲ್ಲಿ ಜನರಿಗೆ ಏನಾದರೂ ಹೇಳಬೇಕು ಅಂದರೆ, ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ಒಗ್ಗಟ್ಟಿಗೋಸ್ಕರ, ಹಿಂದೂ ಸಮಾಜದಲ್ಲಿ ಶೌರ್ಯವನ್ನು ತರುವುದಕ್ಕೋಸ್ಕರ ಹೇಳಿಕೆ ನೀಡಿದರೆ ಗೊತ್ತಿಲ್ಲ, ಆದರೆ ಆ ಹೇಳಿಕೆಯಲ್ಲಿರುವಂಥ ವಿಚಾರಗಳೇನು ಅನ್ನುವಂಥದ್ದು ಮುಖ್ಯ ಆಗಿರ್ತದೆ. ಜನರು ಇದನ್ನು ತಿಳಿದುಕೊಳ್ಬೇಕಾಗ್ತದೆ, ಇದನ್ನು ಯಾವ ರೀತಿ ರಿಸೀವ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇರ್ತಾರೆ. ಸೊ ಒಟ್ಟಿನಲ್ಲಿ ಚುನಾವಣೆಯ ಗಿಮಿಕ್ ಇರ್ಬೋದು ಅಥವಾ ಅವರೊಳಗಿನ ಶೌರ್ಯ ಇರ್ಬೋದು, ಏನೋ ಗೊತ್ತಿಲ್ಲ, ಆದರೆ ಸಮಾಜಕ್ಕೆ ಒಳ್ಳೆಯದು ಮಾತ್ರ ಬೇಕಾಗಿದೆ. ಇವಾಗ ಸಮಾಜಕ್ಕೆ ಬೇಕಾಗಿರುವಂಥದ್ದು ರಕ್ಷಣೆ, ನೆಮ್ಮದಿ, ಅವರ ಅಭಿವೃದ್ಧಿ ಅನ್ನುವಂಥದ್ದು, ಬೇರೇನು ಬೇಡ. ಕೊನೆಯದಾಗಿ ಅಲೆಕ್ಸಾಂಡರ್ ಅವರೇ, ಕೊನೆಯ ಮಾತು ನಮ್ಮ ವೀಕ್ಷಕರಿಗೆ. ಬಂಧುಗಳೇ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ನಾವು ಅನ್ಯೋನ್ಯತೆಯ ಬದುಕಿನತ್ತ ದಾಪುಗಾಲು ಹಾಕುವ, ನಮ್ಮ ಭವಿಷ್ಯವನ್ನು ಕಟ್ಟಬೇಕಾದ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಜಾತಿ ಧರ್ಮಗಳ ಆಧಾರವನ್ನು ಮನೆಯಲ್ಲೇ ಬಿಟ್ಟು, ಜಾತಿ ಧರ್ಮಗಳನ್ನು ನಮ್ಮ ಮನೆ ಆವರಣದ ಒಳಗೆ ಬಿಟ್ಟು ನೀವು ಸಮಾಜಕ್ಕೆ ಬರುವಾಗ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಗ್ಗೂಡಿ ದೇಶದ ಅಭಿವೃದ್ಧಿಗೆ ಪೂರಕವಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋಣ. ಹೊಸ ಹೊಸ ಯೋಚನೆಗಳು ಹುಟ್ಟುಕೊಳ್ಳಬೇಕಾದುದು ನಿಮ್ಮ ಮನಸ್ಸಿನಲ್ಲಿ. ಏನೋ ನಾವು ಹಿರಿಯರು ಏನೋ ಮಾಡಿಬಿಟ್ಟೆವು, ಅವುಗಳ ಆ ತಪ್ಪುಗಳನ್ನು ನೀವು ಮುಂದಕ್ಕೆ ಮಾಡದೆ ನಿಮ್ಮ ಮುಂದಿನ ಭವಿಷ್ಯತ್ತನ್ನು ಪರಿಪೂರ್ಣವಾಗಿ ಹೊಂದುವಂತೆ, ಶಾಂತಿ ನೆಮ್ಮದಿಯ ಬದುಕನ್ನು ಹೊಂದುವಂತೆ ನೀವು ಕಾರ್ಯಗತಗೊಳಿಸಬೇಕು. ಅದೇ ರೀತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಪವಿತ್ರವಾದ ಮತದ ಬೆಲೆಯನ್ನು ಅರಿತು, ಅದರ ಒಂದು ಪವಿತ್ರತೆಯನ್ನು ಅರಿದು ಪ್ರಾಮಾಣಿಕರಿಗೆ ಅದನ್ನು ಕೊಟ್ಟು ನಿಮ್ಮ ಭವಿಷ್ಯತ್ತನ್ನು ನಿಮ್ಮ ಪ್ರತಿನಿಧಿಯಾಗಿ ಆರಿಸಲ್ಪಡುವ ಆ ವ್ಯಕ್ತಿಗೆ ಕೊಟ್ಟು ಅವನು ಪ್ರಾಮಾಣಿಕನಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಲು ಅವರಿಗೆ ಪೂರಕವಾದ ಸಹಕಾರ ನೀಡಬೇಕೆಂದು ಕೇಳಿಕೊಳ್ತೇನೆ. ಎಸ್ ಕೊನೆ ಕರೆಯನ್ನು ಸ್ವೀಕಾರ ಮಾಡ್ತೀನಿ. ನಾನು ಎಸ್ ವಿನಯರಾಜ್ ಅವರು ಕನೆಕ್ಟ್ ಆಗಿದ್ದಾರೆ, ಕಾಂಗ್ರೆಸ್ ಮುಖಂಡರು. ಹಲೋ ನಮಸ್ತೆ. ನಮಸ್ತೆ. ತಾವು ಈ ಶರಣ್ ಪಂಪೇಲ್ ಅವರ ಹೇಳಿಕೆಗಳನ್ನ ನೋಡಿರ್ಬೋದು ಸರ್, ಕೇಳಿರ್ಬೋದು. ಈಗಾಗಲೇ ವಿವಾದ ಅನ್ನೋಂಥದ್ದು ಹತ್ಕೊಂಡು ಬಿಟ್ಟಿದೆ. ಏನ್ ಹೇಳ್ತೀರಾ ಸರ್ ಈ ಒಂದು ಹೇಳಿಕೆಯ ಬಗ್ಗೆ? ನೋಡಿ, ಇಂಥ ಒಂದು ಸಮಾಜದಲ್ಲಿ ಶಾಂತಿಯನ್ನು ಕದಡುವವರು, ಸಮಾಜದಲ್ಲಿ ಭಯೋತ್ಪಾದನೆಯನ್ನ ಈ ರೀತಿಯಲ್ಲಿ ಸೃಷ್ಟಿ ಮಾಡುವವರನ್ನ ತಕ್ಷಣ ಅವರ ವಿರುದ್ಧ FIR ಅನ್ನ ದಾಖಲಿಸಿ ಅವರನ್ನ ಬಂಧಿಸಬೇಕು. ಇವತ್ತು ನಿನ್ನೆ ಉಳ್ಳಾಲದಲ್ಲಿ ಒಂದು ಹೇಳಿಕೆಯನ್ನ ಇವರು ನೀಡಿದ್ದಾರೆ. ಹೌದು, ಏನು ಪ್ರವೀಣ್ ನೆಟ್ಟಾರ್ ಅವರ ಕೊಲೆಯ ಪ್ರತೀಕಾರವಾಗಿ ಇವತ್ತು ಸುರತ್ಕಲ್ನಲ್ಲಿ ಒಂದು ಅಮಾಯಕನ ಕೊಲೆಯನ್ನ ನಾವು ಮಾಡಿದ್ದೇವೆ ಎನ್ನುವಂತದ್ದನ್ನ ಮಾತನ್ನ ಕೇಳುವಾಗ ಎಲ್ಲೋ ಈ ಕೊಲೆಯ ಸಂಚಿನಲ್ಲಿ ಶರಣ್ ಪಂಪೇಲ್ ಕೂಡ ಇದ್ರು ಎನ್ನುವಂಥದ್ದು ಇದರಿಂದ ದೃಢ ಆಗ್ತದೆ. ಇವತ್ತು ಎಲ್ಲಾ ಪತ್ರಿಕೆಗಳಲ್ಲಿ ಕೂಡ ನಾನು ನೋಡಿದ್ದೇನೆ. ಪೊಲೀಸ್ ಇಲಾಖೆ ಯಾಕೆ ಇವತ್ತು ಕೈಕಟ್ಟಿ ಕುಳಿತಿದೆ ಎನ್ನುವಂಥದ್ದು ಕೂಡ ಇವತ್ತು ಯಕ್ಷ ಪ್ರಶ್ನೆ. IPC ಸೆಕ್ಷನ್ 153A 295A ಪ್ರಕಾರ ತಕ್ಷಣ ಇವತ್ತು ಶರಣ್ ಪಂಪೇಲ್ ಅನ್ನ ಬಂಧಿಸಬೇಕು. ಇಂಥವರನ್ನ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಈ ರೀತಿ ಇವರನ್ನ ಸ್ವೇಚ್ಛೆಯಿಂದ ಯಾವುದೇ ಒಂದು ಪ್ರಕರಣ ದಾಖಲಿಸದೆ ಪೊಲೀಸ್ ಇಲಾಖೆ ಇವತ್ತು ಬಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಕಡೆ ಇವರು ಶಾಂತಿಯನ್ನ ಕದಡ್ತಾರೆ. ಸಮಾಜದಲ್ಲಿ ಭಯವನ್ನ, ಒಂದು ವರ್ಗದ ಜನರ ಮನಸ್ಸಿನಲ್ಲಿ ಭಯವನ್ನ ಉಂಟು ಮಾಡುವಂತ ಯಾವುದೇ ಕೃತ್ಯ ಮಾಡಿದ್ರು ಕೂಡ ಅದು ಭಯೋತ್ಪಾದನೆ. ಇವತ್ತು ತಲವಾರಿದ್ದು ಅಥವಾ ಇವತ್ತು ಅವರನ್ನ ಅದು ಕೂಡ ರಾಜಾಘೋಷವಾಗಿ ಅವರು ಹೇಳ್ತಾರೆ, ಎಲ್ಲರ ಮುಂದೆನೆ ನಮ್ಮ ಹಿಂದೂ ಹುಡುಗರನ್ನ ಕಳಿಸಿ ನಾವು ಅದನ್ನ ಕೊಲೆಯನ್ನ ಮಾಡಿಸಿದ್ದೇವೆ ಎನ್ನುವಂತ ಮಾತನ್ನು ಇವತ್ತು ಅವರು ಇದು ಸಾರ್ವಜನಿಕವಾಗಿ ಇವತ್ತು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಇಂಥ ಕೊಲೆ ಪ್ರಕರಣ ನಡೆಯುವಂತ ಸಂದರ್ಭದಲ್ಲಿ ಅವರ ಒಂದು ಏನು ಅವರ ನಾಲೆಜ್ಗೆ ಈ ಒಂದು ಕೊಲೆ ಇತ್ತು ಎನ್ನುವಂಥದ್ದು ಅದರಿಂದ ದೃಢೀಕರಣ ಆಗ್ತದೆ ಅವರ ಮಾತಿನಿಂದಲೇ. ಅಂದ್ರೆ ಪೊಲೀಸರು ಇವತ್ತು ಮಾತಾಡ್ತಾ ಇಲ್ಲ, ಯಾಕೆ ಇವತ್ತು
ಪೊಲೀಸ್ ಏನು ಮಂತ್ರಿ ಏನಿದ್ದಾರೆ ಅರಗಜ್ಞಾನೇಂದ್ರವರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಇದು ಮುಖ್ಯಮಂತ್ರಿಗಳಿಂದಾಗಿ ಹಿಡಿದು ಎಲ್ಲರೂ ಕೂಡ ಪ್ರತೀಕಾರವನ್ನ ತೀರಿಸುವಂತ ನಿಟ್ಟಿನಲ್ಲಿ ನಮ್ಮವರು ಇದ್ದಾರೆ ಎನ್ನುವಂತ ಒಂದು ಮಾತು ಇವತ್ತು ಮುಖ್ಯಮಂತ್ರಿಯ ಬಾಯಿಂದಲೇ ಬಂದ್ರೆ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಏನು ಇವತ್ತು ಅಮಾಯಕರಿದ್ದಾರೆ, ಇವತ್ತು ಸಾಯುವಂತವರು ಯಾವುದೇ ಒಂದು ಧರ್ಮದಲ್ಲಿ ಕೂಡ, ಅದು ಹಿಂದೂ ಧರ್ಮ ಇರಬಹುದು ಅಥವಾ ಮುಸ್ಲಿಂ ಧರ್ಮ ಇರಬಹುದು, ಅದರಲ್ಲಿ ಸಾಯುವಂತವರು ಅಮಾಯಕರು. ಅಂದ್ರೆ ತಾವು ಒತ್ತಾಯ ಮಾಡುವಂತದ್ದು ಇಲ್ಲಿ ಪೊಲೀಸರು ಎಚ್ಚೆತ್ತುಕೊಳ್ಬೇಕು, ತಮ್ಮ ಕಾರ್ಯವನ್ನ ಮಾಡಬೇಕು. ಈ ತರ ಹೇಳಿಕೆ ಕೊಡೋರನ್ನ ಅದನ್ನೇ ಕೇಳ್ತಾ ಇದ್ದೇನೆ, ಇಲ್ಲಿಯ ಪೊಲೀಸ್ ಕಮಿಷನರ್ ಯಾಕೆ ಸುಮ್ಮನಿದ್ದಾರೆ? ಅವರನ್ನು ಯಾತಕ್ಕಾಗಿ ಇಲ್ಲಿ ನಿಯೋಜನೆ ಮಾಡಲಾಗಿದೆ? ಇಲ್ಲಿ ಮಡ್ಕ ದಂಧೆ ನಡೀತಾ ಇದೆ, ಇಲ್ಲಿ ಮರಳು ದಂಧೆ ನಡೀತಾ ಇದೆ, ಇಲ್ಲಿ ಇಂತ ಭಯೋತ್ಪಾದನೆಯನ್ನ ಇವರು ಮಾಡ್ತಾ ಇದ್ದಾರೆ ಬಿಜೆಪಿಗರು. ಇಲ್ಲಿಯ ಪೊಲೀಸ್ ಕಮಿಷನರ್ ಯಾಕೆ ಸುಮ್ಮನಿದ್ದಾರೆ ಎನ್ನುವಂತದ್ದು ಯಕ್ಷ ಪ್ರಶ್ನೆ. ಇದೆಲ್ಲ ಇವರು ಇದಕ್ಕೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರ ಪೊಲೀಸ್ ಇಲಾಖೆಯವರು. ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟಾರೆ ಒಂದು ಅಭಿವೃದ್ಧಿ, ಬೆಳವಣಿಗೆ ಮತ್ತು ಇಲ್ಲಿಯ ಜನರಲ್ಲಿ ಭಯವನ್ನ ಉಂಟು ಮಾಡಿದ್ರೆ ಮಂಗಳೂರಿನ ಏನು ಒಟ್ಟಾರೆ ಏನು ಇಲ್ಲಿಯ ಅಭಿವೃದ್ಧಿ ಡೆವಲಪ್ಮೆಂಟ್ ಗೆ ದೊಡ್ಡ ಒಂದು ಮಾರಕವಾಗಿ ಮುಂದಿನ ದಿನಗಳಲ್ಲಿ ಬರ್ತದೆ ಎನ್ನುವಂತದ್ದನ್ನು ಕೂಡ ನಾವು ಪ್ರಜ್ಞಾವಂತ ಜನ ತಿಳ್ಕೊಳ್ಬೇಕಾಗ್ತದೆ. ಯಾವತ್ತೂ ಕೂಡ ಅದರಲ್ಲಿ ಜಾತಿ ಧರ್ಮ ಬರುವಂತದ್ದಲ್ಲ. ಇವತ್ತು ಮಂಗಳೂರು ನಗರಕ್ಕೆ ಯಾವುದೇ ಒಂದು ಕಂಪನಿಗಳು ಬರ್ತಾ ಇಲ್ಲ, ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಬರ್ತಾ ಇಲ್ಲ, ಇಲ್ಲಿ ಯಾವುದು ಕೂಡ ಇವತ್ತು ನಡೀತಾ ಇಲ್ಲ. ಇಲ್ಲಿಯ ಏನು ಯುವಕರು ಇವತ್ತು ಬೆಂಗಳೂರು ಮತ್ತು ಇಲ್ಲಿಗೆ ಮುಂಬೈ ಅಥವಾ ಇವತ್ತು ಗಲ್ಫ್ ಕಂಟ್ರಿಗೆ ಇವತ್ತು ಕೆಲಸವನ್ನ ಹುಡುಕಿಕೊಂಡು ಹೋಗುವಂತ ಪ್ರಮೇಯ ಬಂದಿರುವಂತದ್ದು ಇಂತ ನೀಚ ಕೃತ್ಯ ಮತ್ತು ನೀಚ ಒಂದು ಪ್ರವೃತ್ತಿ ಉಳ್ಳ ಜನರಿಂದ ಇವತ್ತು ಈ ರೀತಿ ಆಗ್ತಾ ಇದೆ ನಮ್ಮ ಜಿಲ್ಲೆ. ಓಕೆ ವಿನಯರಾಜ್ ಅವರೇ, ಧನ್ಯವಾದ ತಮ್ಮ ಕರೆಗಾಗಿ. ಬಹಳಷ್ಟು ಮಾತುಗಳನ್ನು ಹೇಳಿದ್ರು. ಅಂದ್ರೆ ಪೊಲೀಸರನ್ನ ಒತ್ತಾಯಿಸ್ತಾ ಇದ್ದಾರೆ ಕ್ರಮ ಕೈಗೊಳ್ಳಬೇಕು ಅಂತ. ಎಸ್, ತಮಗಿಬ್ಬರಿಗೂ ಕೂಡ ನಾನು ಧನ್ಯವಾದನ ತಿಳಿಸ್ಬೇಕು. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಾ, ತಮ್ಮದ ಒಂದು ಒತ್ತಾಯವನ್ನ ತಿಳಿಸ್ಕೊಟ್ಟಿದ್ದೀರಾ ಅಂತ. ಸೊ ಇಬ್ಬರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಒಂದು ರೀತಿಯ ಒತ್ತಾಯದ ಕೂಗು. ಅಂದ್ರೆ ಶರಣ್ ಪಂಪಯ್ಯ ಅವರನ್ನ ಬಂಧಿಸಬೇಕನ್ನುವಂಥ ವಿಚಾರ ಬರ್ತಾ ಇದೆ. ಧರ್ಮ ಅನ್ನುವಂಥದ್ದು ಜಾಗೃತಿ ಆಗುವಂಥದ್ದು ಭಜನೆಯಿಂದ ಆಗುತ್ತೆ, ದೇವಸ್ಥಾನಗಳಲ್ಲಾಗುತ್ತೆ, ಧರ್ಮ ಕಾರ್ಯ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲಿ ಧರ್ಮದ ಜಾಗೃತಿ ಖಂಡಿತವಾಗ್ಲೂ ಆಗುತ್ತೆ. ಕೇವಲ ಭಾಷಣಗಳಿಂದ ಯಾವುದೇ ಸಾಧನೆ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಒಂದಷ್ಟು ನಿಜ ಸತ್ಯಗಳು ಕೂಡ ಇದೆ. ಹಾಗೆಯೇ ತಾವೆಲ್ಲ ಇದನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಮುಂದಿನ ಚುನಾವಣೆಗೋಸ್ಕರ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡಬಹುದು, ಆದರೆ ನಿಜವಾದ ಸತ್ಯವನ್ನು ಅರಿತು ತಮ್ಮ ಮತವನ್ನು ಪ್ರಾಮಾಣಿಕರಿಗೆ ನಮ್ಮ ಕೆಲಸವನ್ನು ಮಾಡುವಂಥ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಕೊಡಬೇಕಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.